ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಹಾಯ್, ಹೆಲೋ, ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಒಂದು ಊರು ಅಂತ ಹೇಳಿದರೆ ಊರು ತುಂಬ ಜನ, ಒಂದು ರಸ್ತೆಗೆ ಅಂಟಿಕೊಂಡಿರುವಂತಹ 5-6 ಒಳಹಾದಿಗಳು, ಹಾಗೆ ಗುಂಪು ಕಟ್ಟಿ ಮಾತಾಡ್ಕೊಳ್ತಿರುವಂತಹ ಜನ, ಹೀಗೆಲ್ಲ ಇದ್ದರೂ ಕೂಡ ಒಂದು ಊರು ಇನ್ನೊಂದು ಲೆವೆಲಿಗೆ ಹೋಗೋದು ಆ ಊರಿನ ಒಂದು ಪ್ರತಿಭೆ ಜಗಮೆಚ್ಚೋ ಪ್ರತಿಭೆಯಾಗಿ ಬದಲಾದಾಗ ಅಂತಹ ಪ್ರತಿಭೆಗಳನ್ನು, ಅಂತಹ ಜಾಣೆಯರನ್ನು ನಮ್ಮ ವೇದಿಕೆಗೆ ತಂದು ನಿಮಗೆ ಇನ್ನಷ್ಟು ಹತ್ತಿರ ಮಾಡುವಂತಹ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮೂರ ಜಾಣೆಯ ಮೊದಲ ಅತಿಥಿ. ಇವರು ಸಂಗೀತದ ವಾತಾವರಣದಲ್ಲೇ ಬೆಳೆದು, ಸಂಗೀತದ ಜೊತೆಯಲ್ಲೇ ಬೆಳೆದು, ಸಂಗೀತವನ್ನೇ ಜೊತೆಗಾರ್ತಿಯನ್ನಾಗಿಸಿಕೊಂಡ ಕರುನಾಡು ಕಂಡ ಭರವಸೆಯ ಗಾಯಕಿ. ಹಾಗೆಯೇ ಇವರು ಕೊಳಲು ವಾದಕಿ ಕೂಡ. ತಮ್ಮ ತಂದೆ ಹಾಗೂ ತಮ್ಮ ತಂದೆಯ ತಂದೆ ಮಾಡಿದಂತಹ ಹೆಸರನ್ನು ಉಳಿಸಿ ಬೆಳೆಸೋ ಜವಾಬ್ದಾರಿಯನ್ನು ಹೊತ್ತು ಸಂಗೀತ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ಇವರು ಕರುನಾಡು ಕಂಡ ಅದ್ಭುತ ಗಾಯಕಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇವರು ಬಸ್ರೂರಿನ ಜಾಣೆ ಹಾಗೂ ನಮ್ಮೂರಿನ ಜಾಣೆ ಅನ್ನೋ ಹೆಸರಿಗೆ ತಕ್ಕದಾದಂಥ ಹುಡುಗಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬಸ್ರೂರಿನ ಹೆಮ್ಮೆ, ನಮ್ಮೂರಿನ ಜಾಣೆ ವರ್ಷಾ ಮ್ಯಾಮ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತದ ಮೇಡಮ್, ಈ ಕಾನ್ಸರ್ಟ್ಸ್ ಕೊಡೋದು ನಿಮಗೆ ಇದ್ದದ್ದೇ, ಒಂದು ಇಂಟರ್ವ್ಯೂ ಶೋಸಲ್ಲಿ ಕ್ವಶನ್ಸ್ ಕೇಳೋ ಆ ರೌಂಡಲ್ಲಿ ನೀವು ಇದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಆಫ್ ಆಲ್? ತುಂಬ ಖುಷಿ ಆಗ್ತುಂಟು, ಯಾಕೆಂದರೆ ಇದೆರಡು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸ್ಟೇಜಲ್ಲಿ ಕಾನ್ಸರ್ಟ್ ಅಂದರೆ ಅದು ಇನ್ನೊಂದು ಥರ, ತುಂಬ ಜನ ಇರ್ತಾರೆ, ಅಂದರೆ ಲೈವ್ ಆಗಿ ನಾವು ಅವ್ರ ಎದುರಿಗೆ ಪರ್ಫಾರ್ಮ್ ಮಾಡೋದೊಂದು ಬೇರೆ. ಸೊ ಹೀಗೆ ಕ್ವಶನ್ ಆನ್ಸರ್ಸ್ ಅದೆಲ್ಲ ಡಿಫ್ರೆಂಟ್. ಹಾಗೆ ಓಕೆ, ಯಾವುದೇ ಭಯ ಬೇಡ, ಫ್ರೆಂಡ್ಲಿ ಕಾನ್ವರ್ಸೇಷನ್ ಶುರು ಮಾಡೋಣ. ಸೊ ನನಗಂತೂ ನೀವು ಪ್ರತಿಭೆಯಾಗಿ ನನಗೆ ಪರಿಚಯ ಇದೆ, ಆದರೆ ಬಾಲ್ಯದಲ್ಲಿ ವರ್ಷ ಅವರು ಹೇಗಿದ್ದರು, ಏನೆಲ್ಲ ತರಲೆ ಮಾಡ್ತಾಯಿದ್ರು, ಕಾಲೇಜ್ ಡೇಸನ್ನು ಹೇಗೆ ಸ್ಪೆಂಡ್ ಮಾಡ್ತಾಯಿದ್ರು, ಅಥವಾ ಮ್ಯೂಸಿಕನ್ನು ಹೇಗೆ ಎಲ್ಲಿ ಇಟ್ಟಿದ್ರು, ನಂಗೆ ಅದು ಗೊತ್ತಾಗಬೇಕು. ಸೊ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ಬಾಯಿಂದ ಮ್ಯಾಮ್. ಓಕೆ, ನನಗೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದಾಗಿ ನನಗೆ ಚಿಕ್ಕದಿಂದಲೂ ನಾನು ಅದ್ರ ಜೊತೆನೇ ಇದ್ದು ಅಭ್ಯಾಸ. ಸೊ ನನಗೆ ಆಟ ಆ ಥರ ಹೊರಗಡೆ ಹೋಗಿ ಆಟ ಅದೆಲ್ಲ ತುಂಬ ಕಮ್ಮಿ ಇತ್ತು. ಆ್ಯಕ್ಚುಲಿ ಸ್ಪೋರ್ಟ್ಸಿಂದ ನಾನು ತುಂಬಾ ದೂರ. ಹಾಗೆ ಸೊ ಚಿಕ್ಕದಿಂದಲೂ ಮ್ಯೂಸಿಕ್ ಅದೇ ಎಲ್ಲ ಜಾಸ್ತಿ. ಸೊ ಯಾವಾಗಲೂ ನನ್ನ ತಂದೆ ಹೀಗೆ ಪ್ರಾಕ್ಟೀಸ್ ಮಾಡಬೇಕಿದ್ರೆ ನಾನು ಅಲ್ಲಿ ಹೋಗಿ ಕೂರ್ತಿದ್ದೆ. ಸೊ ಅವ್ರೇನಾದರೂ ಮಿಸ್ಟೇಕ್ ಮಾಡಿ ನಾನು ಅವ್ರಿಗೆ ಹೇಳ್ತಿದ್ದೆ, ಹಾಗಲ್ಲ ಹೀಗೆ ಅಂತ ಹೇಳಿ. ಸೊ ಅಲ್ಲಿಂದ ಸ್ಟಾರ್ಟು. ಆಮೇಲೆ ಅದೇ ನನ್ನ ಚೈಲ್ಡ್ಹುಡ್ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕಲ್ಲೇ ಜಾಸ್ತಿ ಇತ್ತು. ಸೊ ಮತ್ತು ಸ್ಕೂಲಲ್ಲಿ ಹಾಗೆ ಪ್ರೈಮರಿಯಲ್ಲಿ ಹೋಗ್ತಿರ್ಬೇಕಿದ್ರು ಹಾಗೆ ನಾನು ಮ್ಯೂಸಿಕ್ ಸಪ್ರೇಟ್ ಕ್ಲಾಸ್ ಅಂತ ಹೋಗ್ತಿರ್ಲಿಲ್ಲ. ಮನೆಯಲ್ಲೇ ಹೀಗೆ ಕೇಳಿ ಎಲ್ಲ ಗೊತ್ತಿತ್ತು, ಹಾಗೆ ಹಾಡ್ತಿದ್ದೆ ಅಷ್ಟೇ ಸುಮ್ಮನೆ. ಸೊ ಹಾಡೋದೆಲ್ಲ ಕೇಳಿ ಟೀಚರ್ಸ್ ಎಲ್ಲ ತುಂಬ ಅಂದರೆ ನೀನು ಹೋಗು ಸ್ಟೇಜಿಗೆ ಹೋಗು ಹಾಡು ಅಂತೆಲ್ಲ ಹೇಳಿ. ಸೊ ವೀಕ್ಲಿ ಒಂದು ಪ್ರೋಗ್ರಾಮ್ಸ್ ಆಗ್ತಿತ್ತು, ಎವ್ರಿ ವೀಕೆಂಡ್ ಸ್ಯಾಟರ್ಡೆ ಹಾಗೆ. ಸೊ ಆಗ ದುಡ್ತಿದ್ರು. ನನಗೆ ತುಂಬ ಸ್ಟೇಜ್ ಫಿಯರ್ ಇತ್ತು ಆವಾಗ. ಸೊ ನಾನು ಹೋಗೋದಿಲ್ಲ, ನಾನು ಎಂತಾದ್ರೂ ರೀಸನ್ ಕೊಡ್ತಿದ್ದೆ, ತಲೆನೋವು ಅದು ನೋವು ಇದು ಅಂತೇಳಿ. ಸೊ ಅವರು ಏನು ಮಾಡ್ತಿದ್ರು ಎಲ್ಲ ಸರಿ ಆಗ್ತದೆ ಅಂತೇಳಿ ದೂಡಿ ಬರ್ತಿದ್ರು. ಸೊ ಅಲ್ಲಿ ಆ ಟೈಮಲ್ಲಿ ನನಗೆ ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ಆಗ್ತಿತ್ತು. ಸ್ಟೇಜಿಗೆ ನನಗೆ ಹೋಗ್ಲಿಕ್ಕೆ ಫುಲ್ ನರ್ವಸ್ ಆಗ್ತಿದ್ದೆ ನಾನು. ಸೊ ಬಟ್ ಅದು ಒಂದು ಈಗ ನೋಡಿದರೆ ನಮಗೆ ಅದು ಗೊತ್ತಾಗ್ತದೆ, ತುಂಬ ಹೆಲ್ಪ್ ಆಯಿತು ನನಗೆ. ಅವರಷ್ಟು ನಾನು ಸ್ಟೇಜ್ಗೆ ಹೋಗಿ ಈಗ ನಂಗೆ ಅದು ಸ್ಟೇಜ್ ಫಿಯರ್ ಹೋಗಲಿಕ್ಕೆ ತುಂಬ ಹೆಲ್ಪ್ ಆಗಿತ್ತು. ಸೊ ಹಾಗೆ ಕಾಂಪಿಟೇಷನ್ಸ್, ಸ್ಟೇಜಲ್ಲಿ ಪ್ರೋಗ್ರಾಮ್ಸ್ ಏನಾದರೂ ಇದ್ದಾಗ, ಸ್ಕೂಲ್ ಡೇ ಆ ಥರ ಏನಾದ್ರು ಫಂಕ್ಷನ್ ಇದ್ದಾಗ ನಂದೊಂದು ಸಾಂಗ್ ಹಾಗೆ ಹಾಡು ಅಂತೇಳಿ ತುಂಬ ಸಪೋರ್ಟ್ ಇತ್ತು ಟೀಚರ್ಸಿಂದ. ಸೊ ಮತ್ತು ನಮ್ಮ ಸ್ಕೂಲಿಗೆ ಟ್ರೈನಿಂಗ್ ಟೀಚರ್ಸ್ ಅಂತ ಆವಾಗ ಬರ್ತಿದ್ರು. ಸೊ ಒಂದಿಷ್ಟು ಟೀಮ್ ಅಂದರೆ ಇನ್ನೂ ಟೀಚರ್ ಆಗಲಿಕ್ಕಿರೋರು ಸ್ವಲ್ಪ ಹೀಗೆ ಟ್ರೈನಿಂಗ್ ಮಾಡಲಿಕ್ಕೆ ಅಂತ ಸ್ಕೂಲಿಗೆಲ್ಲ ಬರ್ತಿದ್ರು. ಸೊ ಅವರು ಎಲ್ಲ ಕೇಳಿ ಆಮೇಲೆ ಅವರು ನನಗೆ ಅದರಲ್ಲಿ ಒಬ್ಬರು ನನಗೆ ತುಂಬ ಕೇಳಿ ಖುಷಿಯಾಗಿ ನೀವು ಯಾಕೆ ಮ್ಯೂಸಿಕ್ ಕಲಿಬಾರ್ದು ಅಂಥೇಳಿ ಅವರು ನನಗೆ ಫೋರ್ಸ್ ಮಾಡಿ ಕಲಿ ಅಂಥೇಳಿ ಮತ್ತೆ ನಾನು ಜಾಯಿನ್ ಆಗಿದ್ದು. ಓಕೆ, ಸಂಗೀತ ವಾತಾವರಣದಲ್ಲೇ ಬೆಳೆದವರು ನೀವು, ಹಾಗಾಗಿ ಸಂಗೀತ ಲೋಕಕ್ಕೆ ಎಂಟ್ರಿ ಕೊಡೋದೇನು ಕಷ್ಟದ ವಿಚಾರ ಅಲ್ಲ. ಆದರೆ ಯಾವುದೇ ವಿದ್ಯೆ ಕೂಡ ಶ್ರದ್ಧೆ, ಶ್ರಮ, ಆಸಕ್ತಿ, ಅರ್ಹತೆ ಇಲ್ಲದಿದ್ದರೆ ಒಲಿಯುವುದಿಲ್ಲ. ಬಹುಶಃ ಅಭಿಮನ್ಯು ಸುಭದ್ರೆಯ ಹೊಟ್ಟೆಯಲ್ಲಿದ್ದಾಗ
ಚಕ್ರವ್ಯೂಹ ಭೇದಿಸುವುದು ಹೇಗೆ ಅಂತ ಕಲ್ಕೊಂಡ್ಬಿಟ್ಟಿದ್ದ. ಆದರೆ ಅವನು ಯುದ್ಧದ ಸಮಯದಲ್ಲಿ ಅದನ್ನು ಬಳಸ್ಕೊಳ್ಳದೆ ಇರ್ತಿದ್ರೆ ವೀರ ಅಭಿಮನ್ಯು ಆಗ್ತಾ ಇರಲಿಲ್ಲ. ಹಾಗೆ ಜಗತ್ತು ಸಾವಿರ ಒಂದು ಘಟನೆಗಳಿಗೆ ಒಂದು ಏನು ಹೇಳುವಂಥದ್ದು ಸಾಕ್ಷಿಯಾಗಿದೆ. ಹಾಗಿರುವಾಗ ಅಭಿಮನ್ಯುನಂಥವರು ಇದ್ದಾರೆ. ಹಾಗಾಗಿ ಇನ್ನೊಂದು ರೀತಿ ಜನ ಇರ್ತಾರೆ, ನಮ್ಮ ಬಳುವಳಿಯಿಂದ ಬಂದದ್ದು ಯಾವುದೇ ವಿದ್ಯೆ ಇರ್ಬೋದು, ಅದು ಬೇಡ ನಾನೇನೋ ಹೊಸ್ತು ಮಾಡ್ತೇನೆ ಹಾಗೆ ಯೋಚನೆ ಮಾಡೋರು ಕೂಡ ಇರ್ತಾರೆ. ಹಾಗಿರುವಾಗ ನೀವು ಅದನ್ನು ಪ್ರೇರಣೆಯಾಗಿ ತಗೊಂಡ್ರೆ ಸಂಗೀತದಲ್ಲಿ ನಿಮಗೆ ಯಾರು ತುಂಬ ಪ್ರೇರಣೆ ಕೊಟ್ಟಿರುವಂಥವರು? ನನಗೆ ಫಸ್ಟ್ ಆಫ್ ಆಲ್ ನನ್ನ ತಂದೆಯೇ ನನಗೆ ತುಂಬ ಪ್ರೇರಣೆ ಕೊಟ್ಟಿದ್ದು. ಸೊ ಇನ್ನೊಂದಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಸ್ಟಾರ್ಟ್ ಆಗಿದ್ದು ನನ್ನ ಅಜ್ಜನಿಂದ, ನನ್ನ ತಂದೆಯಿಂದ. ಸೊ ನನ್ನ ತಂದೆಗೆ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಹಾಗೆ. ಸೊ ಅವರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಮೊದಲು ಮ್ಯೂಸಿಕ್ ಮೇಲೆ ತುಂಬ ಆಸಕ್ತಿ ಹುಟ್ಟಿದ್ದು ಅವರಿಗೆ. ಸೊ ಅವರೇ ವಯೋಲಿನ್ ಎಲ್ಲ ತಯಾರು ಮಾಡಿ ಅವರೇ ಪ್ಲೇ ಮಾಡಿ ಅವರೇ ಹಿಂಗೆ ಕಲಿತು ತುಂಬ ಪ್ರೊಫೆಷ್ನಲ್ ಅಂತ ಆಗಲಿಲ್ಲ. ಬಟ್ ಅದು ನೆಕ್ಸ್ಟ್ ಅವರ ಮಕ್ಕಳಿಗೆ ಬಂತು, ಮತ್ತೆ ಅವರ ಮಕ್ಕಳು ಹೀಗೆ ನನ್ನ ತಂದೆ ಅವರೆಲ್ಲ ನೆಕ್ಸ್ಟ್ ಪ್ರೊಫೆಷ್ನಲ್ ಲೆವೆಲಿಗೆ ಅದನ್ನು ತಗೊಂಡೋದ್ರು. ಸೊ ಅವರೇ ನನ್ನ ಫಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆಮೇಲೆ ಮತ್ತೆ ಅದೇ ಸ್ಟಾರ್ಟಿಂಗಲ್ಲಿ ನನ್ನ ಫ್ಯಾಮಿಲಿನೇ ನನಗೆ ಎಲ್ಲ ಇನ್ಸ್ಪಿರೇಷನ್. ಹಾಗೆ ಪ್ರತಿ ಸುತ್ತಲೂ ನಿಮಗೆ ಸಂಗೀತ ಇತ್ತು, ಹಾಗಾಗಿ ಅದು ನಿಮ್ಮನ್ನು ಆವರಿಸ್ಕೊಳ್ತು. ರಕ್ತದಲ್ಲೇ ನಿಮಗೆ ಸಂಗೀತ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗಿರುವಾಗ ನಾವಂತೂ ಅಜ್ಜ ಅಜ್ಜಿ ಅವ್ರ ಹತ್ರ ಕತೆಗಳನ್ನು ಕೇಳ್ತಾ ಕೂತ್ಕೊಳ್ತೇವೆ. ನೀವು ಬರೀ ಸಂಗೀತದ ಬಗ್ಗೆನೇ ಕೇಳ್ಕೊಂಡು ಬಂದ್ರಿ, ಹಾಗಾಗಿ ನೀವು ಸಂಗೀತವನ್ನೇ ಆಯ್ಕೆ ಮಾಡ್ಕೊಂಡ್ರಿ. ಹೀಗಿರುವಾಗ ನಿಮ್ಮದು ಕಾಲೇಜ್ ಲೈಫ್ ಬಂತು, PUC ಕಂಪ್ಲೀಟ್ ಮಾಡಿದ್ರಿ. ಡಿಗ್ರಿಯಲ್ಲಿ ನೀವು ಮ್ಯೂಸಿಕನ್ನೇ ಸೀರಿಯಸ್ ಆಗಿ ತಗೊಂಡ್ರಿ, ಅದನ್ನೇ ಪ್ರೊಫೆಷನಲ್ ಆಗಿ ತಗೊಳ್ಬೇಕು ಅಂತ ಡಿಸಿಷನ್ ತಗೊಂಡ್ರಿ. ಆ ಡಿಸಿಷನ್ ಬರಲಿಕ್ಕೆ ಕಾರಣ ಏನು? ಆ್ಯಕ್ಚುಲಿ ನಾನು PUC ಸೈನ್ಸ್ ಮಾಡಿದ್ದು. ಮ್ಯೂಸಿಕ್ ಬಿಟ್ಟರೆ ನನಗೆ ಸೈನ್ಸ್ ತುಂಬ ಇಷ್ಟದ ಸಬ್ಜೆಕ್ಟ್. ಸೈನ್ಸ್ ಕೂಡ ಇಷ್ಟದ ಸಬ್ಜೆಕ್ಟ್? ತುಂಬ ಇಷ್ಟದ ಸಬ್ಜೆಕ್ಟ್ ಆ್ಯಕ್ಚುಲಿ. ಸೊ ಚಿಕ್ಕದಿರ್ಬೇಕಿದ್ರೆ ನನಗೆ ಒಂದೇ ಮ್ಯೂಸಿಷಿಯನ್ ಆಗಬೇಕು, ಇಲ್ಲಾಂದರೆ ಸೈಂಟಿಸ್ಟ್ ಆಗಬೇಕಂತ ಇತ್ತು. ಸೊ PU ಸೈನ್ಸ್ ಆಯಿತು, ಮತ್ತು ಡಿಗ್ರಿಗೆ ಆ್ಯಕ್ಚುಲಿ ನಾನು ಸೈನ್ಸೇ ತಗೊಳ್ಳೋದು ಅಂತ ಹೋಗಿದ್ದು. ಸೊ ಅಲ್ಲಿ ನಾನು ಆಳ್ವಾಸಲ್ಲಿ ಡಿಗ್ರಿ ಮಾಡಿದ್ದು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೀಗೆ ಒಂದು ವಾಯ್ಸ್ ಟೆಸ್ಟ್ ಮಾಡ್ತಾರೆ ನನಗೆ ಹೇಗೆ ಹಾಡ್ತಾರೆ ಅಂತೇಳಿ ನೋಡಲಿಕ್ಕೆ. ಸೊ ಆವಾಗ ವಾಯ್ಸ್ ಟೆಸ್ಟಲ್ಲಿ ಒಬ್ಬರು ಕೇರಳದಿಂದ ಒಬ್ಬರು ಕರ್ನಾಟಿಕ್ ಕ್ಲಾಸಿಕಲ್ ಸಿಂಗರ್ ಒಬ್ಬರು ಬಂದಿದ್ರು, ಆಮೇಲೆ ಹಿಂದೂಸ್ತಾನಿ ಒಬ್ಬರು ಗುರುಗಳು ಬಂದಿದ್ರು. ಸೊ ಅವರಿಗೆ ನೋಡಿ ಕೇಳಿ ತುಂಬ ಖುಷಿ ಆಯಿತು. ಸೊ ಅವರೇ ಹೇಳಿದರು, ನೀವು ಯಾಕೆ ಅಂದರೆ ಇದನ್ನು ವೇಸ್ಟ್ ಯಾಕೆ ಮಾಡ್ತೀರಿ, ನೀವು ಇಲ್ಲಿ ಈ ಥರ ಕೋರ್ಸ್ ಉಂಟು ಬಿ ಮ್ಯೂಸಿಕ್ ಅಂತ, ಸೊ ಅದನ್ನು ಕಲಿಬೋದಲ್ಲ, ನಿಮಗೆ ಒಳ್ಳೆ ಫ್ಯೂಚರ್ ಉಂಟು, ಮತ್ತು ಮ್ಯೂಸಿಕ್ ಬೇಕಾದರೆ ಮಾಡ್ಬೋದು ನೀವು ಹಾಗೆ ಅಂತೇಳಿ. ಸೊ ಆಗ ನನಗೂ ಅನ್ನಿಸ್ತು, ನನಗೆ ಇಲ್ಲಾಂದ್ರೆ ಚಿಕ್ಕದಿಂದಲೂ ಅದೇ ಡ್ರೀಮ್ ಇತ್ತು. ಸೊ ಓಕೆ ನೋಡುವ ಅಂತೇಳಿ ಮತ್ತೆ ಅಲ್ಲಿ ಇನ್ನೊಂದು ಶಕ್ತಿ ಆ್ಯಡ್ ಆದಾಗ ಆಯಿತು, ಯಾಕೆ ಇದನ್ನೇ ಮಾಡಬಾರ್ದು ಅಂತ ಅನಿಸ್ತು ನಿಮಗೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂತ ಹೇಳಿದ್ರೆ ನಿಮ್ಮಂಥ ಅದ್ಭುತ ಸಿಂಗರ್ ನಮಗೆ ಸಿಗ್ತಿರ್ಲಿಲ್ಲ ಬಹುಶಃ ಅವರ ಹಾಗೆ ಇನ್ಸ್ಪೈರ್ ಮಾಡೋದಿರ್ತಿದ್ರೆ. ಸೊ ಹಾಗಿರುವಾಗ ಸಂಗೀತ ಲೋಕಕ್ಕೆ ನಿಮ್ಮ ಎಂಟ್ರಿ ಆಯಿತು. ಸಂಗೀತ ಲೋಕಕ್ಕೆ ಎಂಟ್ರಿ ಆಗೋದಲ್ಲದೆ ನಿಮಗೊಂದು ದೊಡ್ಡ ಜವಾಬ್ದಾರಿ ಇತ್ತು. ಯಾಕಂತ ಹೇಳಿದರೆ ನಿಮ್ಮ ಅಜ್ಜ ತುಂಬ ದೊಡ್ಡ ಹೆಸರು ಮಾಡಿರುವಂಥವ್ರು, ನಿಮ್ಮ ತಂದೆಯ ತಂದೆ ತುಂಬ ದೊಡ್ಡ ಹೆಸರು ಮಾಡಿರುವಂಥವರು. ಹಾಗೆ ನಿಮ್ಮ ತಂದೆ ಕೂಡ ಗಿಟಾರಿಸ್ಟ್ ಮತ್ತು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ರು, ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಅಂಥವರ ಹೆಸರನ್ನು ಬೆಳೆಸೋದಕ್ಕಿಂತ ಜಾಸ್ತಿ ಉಳಿಸೋದು ದೊಡ್ಡ ಜವಾಬ್ದಾರಿ ಆಗಿತ್ತು. ಹಾಗಿರುವಾಗ ನಿಮ್ಮದು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕಾದದ್ದು ನಿಮ್ಮ ಅನಿವಾರ್ಯತೆ ಕೂಡ ಆಗಿತ್ತು. ವರ್ಷ ಆಚಾರ್ಯ ಅಂತ ಹೇಳಿದರೆ ಹೀಗೆ ಅಂತ. ಸೊ ಹಾಗಿರುವಾಗ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಅದು ನಿಮಗೆ ಒತ್ತಡ ಅಂತ ಅನ್ನಿಸ್ತಾ ಅಥವಾ ನೀವು ಅದನ್ನು ಸವಾಲಾಗಿ ತಗೊಂಡ್ರಾ? ಆ್ಯಕ್ಚುಲಿ ನನಗೆ ಅದೇ ಒಂದು ನೀವು ಹೇಳಿದ ಹಾಗೆ ಅವರೊಂದಿಷ್ಟು ಹೆಸರು ಮಾಡಿದ್ದಾರೆ. ಸೊ ನಂದು ಕೂಡ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡುವಾಗ ಎಲ್ಲರೂ ನೋಡಿದ್ರೆ ಓಕೆ ಅವರ ಮಗಳ ಅಂತ ಹೇಳಿ, ಅಂದರೆ ನೋಡಿದಾಗ ಅವ್ರಿಗೆ ಖುಷಿ ಆಗಬೇಕು. ಆ ಥರ ಯಾವುದೇ ರೀತಿ ಏನು ಡ್ರಾಬ್ಯಾಕ್ಸ್ ಇರಬಾರ್ದು, ನಂದು ಏನು ಫ್ಲಾಸ್ ಇರಬಾರ್ದು ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ನಾನು ಕ್ಲಾಸಸ್ ಜಾಯಿನ್ ಆಗಿ ಆದಷ್ಟು ನಮ್ಮನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ನೋಡಬೇಕು. ನಮಗೆ ಆಲ್ರೆಡಿ ಬಂದಿರ್ತದೆ ಫ್ಯಾಮಿಲಿಯಿಂದ, ಬಟ್ ಸ್ಟಿಲ್ ಅದೇ ಗಿಫ್ಟನ್ನು ನಾವು ಕ್ಲಾಸಿಗೆ ಹೋಗಿ ಇನ್ನೂ ಫೈನ್ ಮಾಡಿಕೊಂಡ್ರೆ ಸೊ ಇಂಪ್ರೂವ್ ಆಗ್ತೇವಲ್ಲ. ಸೊ ಆ ಥರ ಕ್ಲಾಸಸ್ಗೆ ಹೋಗಿ ನನ್ನನ್ನು ನಾನು ರಿಫೈನ್ ಮಾಡ್ತಾ ಹೋದೆ. ಆಮೇಲೆ ಇನ್ನೊಂದಂದರೆ ನನಗೆ ಅವರ ಹೆಸರು ಹೇಳಿ ನಾನು ಹೋಗೋದು ಆ ಥರ ಕಮ್ಮಿ. ಓಕೆ, ನನಗೆ ಅಂದರೆ ನನ್ನ ಹೆಸರಲ್ಲೇ ಬರಬೇಕು ಅಂತೇಳಿ, ನಿಮ್ಮ ಹೆಸರು ಹೇಳಿ ಅವರನ್ನ ನೆನಪಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಏನಿರ್ತದೆ ಹೇಳಿ. ಅಂದರೆ ಅವರ ಮಗಳಂತೇಳಿ ನನಗೆ ಯಾವುದೇ ರೀತಿ ಎಂಥ ಸ್ಪೆಷಲ್ ಅಪರ್ಚುನಿಟೀಸ್ ಆಗಲಿ ಆ ಥರದ್ದೇನು ನನಗೆ ಆ ಥರದ್ದು ಇಷ್ಟ ಇರಲಿಲ್ಲ. ಸೊ ನನ್ನದೇನು ಟ್ಯಾಲೆಂಟ್ ಉಂಟು ಅದಷ್ಟು ನಾನು, ಸೊ ಅದನ್ನು ನೋಡಿ ಅವರಿಗೆ ಖುಷಿ ಆದರೆ ಓಕೆ ಇವರ ಮಗಳಲ್ಲ ಅಂಥೇಳಿ ಹಾಗೆ ಹೇಳಿದರೆ ನನಗೆ ಖುಷಿ. ಹೌದು, ಓಕೆ. ನಿಮ್ಮ ಸುತ್ತಮುತ್ತ ಸಂಗೀತದ ವಾತಾವರಣನೇ ಇತ್ತು. ಹಾಗಿರುವಾಗ ನಿಮ್ಮ ತಾಯಿ ಅಥವಾ ನಿಮ್ಮನ್ನು
ಮಗಳು ಬೇರೇನೋ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಹಾಗೇನು ಅವರು ತಾಯಿ ಯಾವುದೇ ಕನಸುಗಳನ್ನು ಕಂಡಿರಲಿಲ್ಲ, ಅಥವಾ ಸಂಗೀತದಲ್ಲಿ ಮುಂದುವರಿತಿದ್ದಂದ್ರೆ ಹೋಗು ಸಂಗೀತದಲ್ಲಿ ಮುಂದುವರಿ ಅಂತ ಹೇಳಿದ್ರ? ಹಾಂ, ಅವರಿಗಂದರೆ ಮೊದಲಿಂದಲೂ ಅವರ ಹಸ್ಬೆಂಡೇ ಮ್ಯೂಸಿಷಿಯನ್, ಅವರಿಗೆ ಅದೊಂದು ಅಭ್ಯಾಸ ಆಗಿ ಹೋಯ್ತು. ಸೊ ಅವ್ರು ನನಗೆ ಮನೇಲಿ ಯಾರು ಕೂಡ ನನಗೆ ಆ ಥರದ್ದು ಏನೂ ಇಲ್ಲ, ಅಂದರೆ ಈ ಥರ ಮಾಡಿ ಆ ಥರದ್ದು ಮಾಡಿ ಏನೂ ಇಲ್ಲ. ಅವ್ರು ಏನು ಮಾಡಿದ್ರು ಓಕೆ ಅಂತ ಹೇಳ್ತಾರೆ. ಸೊ ಅದೇ ನಂದು ಡಿಗ್ರಿ ತಗೊಳ್ಬೇಕಿದ್ರು ನಾನು ಸೈನ್ಸ್ ತಗೊಳ್ಳೋದು ಅಂತ ಸೆಟ್ ಮಾಡ್ಕೊಂಡು ಹೋಗಿದ್ದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದ್ದು. ಸೊ ಅದಕ್ಕೂ ಅವ್ರು ಏನು ಹೇಳಿಲ್ಲ, ನಿಮ್ಮ ಡಿಸಿಷನ್ ಒಪ್ಕೊಂಡ್ರು, ಮುಂದುವರಿ ಅಂತ ಹೇಳಿದ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ ಅನಂತ ಕೃಷ್ಣ. ಸೊ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪಾ ಅಂದರೆ, ನಮ್ಮ ಪ್ರೀತಿಯ ವರ್ಷಕ್ಕನ ಬಗ್ಗೆ ಹೇಳೋಕ್ಕೆ ನಾನು ಅವ್ರನ್ನ ವರ್ಷಕ್ಕ ಅಂತಲೇ ಕರೆಯೋದು. ಅವ್ರನ್ನ ಭೇಟಿಯಾಗಿದ್ದು ನಾನು ಆಳ್ವಾಸ್ ಕಾಲೇಜಲ್ಲಿ, ನಾನು ಸೀನಿಯರ್. ಮ್ಯೂಸಿಕ್ ಟೀಮಲ್ಲಿ ಒಟ್ಟಿಗೆ ಇದ್ವಿ. ನಮ್ಮನ್ನೆಲ್ಲ ಜೂನಿಯರ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂದರೆ, ನಮಗೆ ಮನೆ ಬಿಟ್ಟು ಹಾಸ್ಟೆಲಲ್ಲಿ ಇದ್ದೀವಿ, ದೂರ ಇದ್ದೀವಿ ಅಂತ ಫೀಲ್ ಆಗ್ತಿರ್ಲಿಲ್ಲ. ಬಿಕಾಸ್ ನಮಗೂ ಹೊಸ ವರ್ಷ, ಫಸ್ಟ್ ಟೈಮ್ ಹಾಸ್ಟೆಲ್ಗೆ ಹೋಗಿರೋದು. ಅವ್ರ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆಯೋ ಅವರು ಅಷ್ಟೇ ಸ್ವೀಟು, ತುಂಬಾ ಟ್ಯಾಲೆಂಟೆಡ್. ವಾಯ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಾರೆ, ತುಂಬ ಚೆನ್ನಾಗಿ ಕೊಳಲು ನುಡಿಸ್ತಾರೆ. ಆ್ಯಂಡ್ ಅವ್ರನ್ನ ಎಲ್ಲ ಸೀನಿಯರ್ಸ್ ಎಲ್ಲರೂ ಅವ್ರನ್ನ ರೇಗಿಸ್ತಿದ್ರು, ನಾವು ಜೊತೆಲಿ ರೇಗಿಸ್ತಿದ್ವಿ. ತುಂಬ ಚೆನ್ನಾಗಿತ್ತು ಆ 2 ವರ್ಷ ನಾವಿದ್ದಿದ್ದು. ಆ್ಯಕ್ಚುಲಿ ಐ ಮಿಸ್ ದೋಸ್ ಡೇಸ್. ವರ್ಷಕ್ಕ ತುಂಬ ವರ್ಷ ಆಗೋಗಿದೆ, ಸಿಕ್ಕಿ ಬೇಗ ಸಿಗೋಣ, ಅಟ್ಲೀಸ್ಟ್ ಆರಾಮಾಗಿ ಮುಂದೆ ಕುತ್ಕೊಂಡು ಮಾತಾಡೋಣ. ಇವಾಗೆಲ್ಲರೂ ನಮ್ಮ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ, ಬಟ್ ಆ ಮೆಮೊರಬಲ್ ಡೇಸ್ ಇನ್ನೂ ನಮಗೆ ಮೈಂಡಲ್ಲಿ ಇದ್ದೇ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಅಕ್ಕ, ನಿಮ್ಮೆಲ್ಲ ಫ್ಯೂಚರ್ಗೆ. ನಿಮ್ಮನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಿಂಗರ್ ಆಗಿ ನೋಡಬೇಕಂತ ನಾನು ಯಾವತ್ತೂ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಈಗ ಸಂಗೀತದಿಂದ ಕೊಳಲು ವಾದನಕ್ಕೆ ಬರುವ. ಓಕೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ತುಂಬಾ ಇದೆ. ನಿಮ್ಮ ತಂದೆಯ ತಂದೆ ವಯಲಿನ್ ಪ್ಲೇ ಮಾಡ್ತಾಯಿದ್ರು ಅಂತ ಹೇಳಿದ್ರಿ, ನಿಮ್ಮ ತಂದೆ ಗಿಟಾರ್ ಕೀಬೋರ್ಡನ್ನು ಪ್ಲೇ ಮಾಡ್ತಾಯಿದ್ರು. ಹಾಗಿರುವಾಗ ನಿಮಗೆ ಜಗದೋದ್ಧಾರಕ ಶ್ರೀಕೃಷ್ಣನ ಪ್ರಿಯ ಕೊಳಲಿನ ಮೇಲೆ ಹೇಗೆ ಮೋಹ ಉಂಟಾಯಿತು? ಯಾವುದಾದ್ರೂ ಪ್ರೇರಣೆ ಇದೆಯಾ ಅಂತ ಹೇಳಿದರೆ, ಇಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರುವಾಗ ನೀವು ಕೊಳಲನ್ನೇ ಚೂಸ್ ಮಾಡಿದ್ದೆ ಯಾಕೆ? ಫಸ್ಟ್ ಆಫ್ ಆಲ್ ಕೃಷ್ಣ ನನ್ನ ಫೇವ್ರೆಟ್. ನೋಡಿ, ನಾನು ಹೇಳಿದ್ದೆ ಎಷ್ಟು ಮ್ಯಾಚ್ ಆಗ್ತಾ ಇದೆ. ಹೌದು. ಆಮೇಲೆ ಇನ್ನೊಂದು, ನನಗೆ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ನನಗೆ ವೀಣೆ ಕಲಿಬೇಕಂತ. ಸೊ ಆ ಟೈಮಲ್ಲಿ ನಾನೊಂದು 5th ಸ್ಟ್ಯಾಂಡರ್ಡಲ್ಲಿದ್ದೆ. ಆ ಟೈಮಲ್ಲಿ ಈ ಲೋಕಲಲ್ಲಿ ಯಾರು ಕೂಡ ವೀಣೆ ಕಲಿಸೋರು ಯಾರೂ ಸಿಕ್ಕಲಿಲ್ಲ. ಸೊ ನನ್ನ ತಂದೆಯ ಫ್ರೆಂಡ್ ಒಬ್ರು ಮುರಳೀಧರ್ ಆಚಾರ್ಯ ಅಂತೇಳಿ, ಉಡುಪಿಯವರು. ಸೊ ಅವರು ಕರ್ನಾಟಿಕ್ ಕ್ಲಾಸಿಕಲ್ ಫ್ಲೂಟ್ ನುಡಿಸ್ತಾರೆ, ಕಲಿಸ್ತಾರೆ. ಸೊ ಅವ್ರ ಹತ್ರ ಮಾತಾಡಿ ಕೊಳಲ್ ಕಲಿತೀಯಾ ಅಂತ. ನಾನು ಆಯಿತು ಅಂತೇಳಿ, ಅಂದರೆ ನನಗೆ ಸ್ವಲ್ಪ ಸಹ ಇಂಟ್ರೆಸ್ಟ್ ಇರಲಿಲ್ಲ ಆಗ, ಸುಮ್ಮನೆ ಜಾಯಿನ್ ಆಗಿದ್ದು. ಮತ್ತು ಒಂದು 1 year 1.5 year ಹಾಗೆ ನಾನು ಅಲ್ಲಿ ಕಲಿತೆ, ಬೇಸಿಕ್ಸ್ ಎಲ್ಲ ಹೀಗೆ ಕಲಿತೆ. ಮತ್ತೆ ನಾನು ಅದನ್ನು ಮುಟ್ಟದೇ ಇಲ್ಲ ಅಂತ ಬಿಟ್ಟಿದ್ದೆ. ಮತ್ತೆ ನಾನು ಡಿಗ್ರಿಗೆ ಹೋದಾಗ, ಡಿಗ್ರಿ ಆಳ್ವಾಸ್ನ ಡ್ರಾಮಾ ಟೀಮ್ ಉಂಟು. ಸೊ ಆ ಟೀಮಿಗೆ ಡ್ರಾಮಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿರ್ತದೆ. ಸೊ ಅದಕ್ಕೆ ಫ್ಲೂಟಿಸ್ಟ್ ಯಾರಾದ್ರೂ ಇದ್ರೆ ಬೇಕು ಅಂತ ಅವ್ರು ನೋಡ್ತಾ ಇದ್ರು. ಸೊ ನಂಗೆ ಸ್ವಲ್ಪ ಬೇಸಿಕ್ಸ್ ನಾಲೆಜ್ ಇತ್ತು, ಅವ್ರಿಗೆ ಅದು ಗೊತ್ತಾಗಿ ಮತ್ತೆ ಸ್ವಲ್ಪ ನನಗೆ ಅವರು ಈ ತರ ಟ್ಯೂನ್ ಅಂತೆಲ್ಲ ಹೇಳಿಕೊಟ್ಟು ನಾನು ಅದನ್ನು ಕಲಿತೆ. ಅದಾದಮೇಲೆ ಅಲ್ಲಿಂದ ಆ ಟೀಮ್ ನಮ್ಮ ಯೂನಿವರ್ಸಿಟಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂತು. ಆಮೇಲೆ ಸೌತ್ ಇಂಡಿಯನ್ ಲೆವೆಲ್ ಒಂದು ಕಾಂಪಿಟೇಷನ್ ಆಗ್ತದೆ, ಅದರಲ್ಲಿ ಕೂಡ ಫಸ್ಟ್ ಬಂತು. ಆಮೇಲೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಆಗ್ತದೆ ಸೇಮ್, ಅದರಲ್ಲಿ ಕೂಡ ಫಸ್ಟ್ ಬಂತು. ಸೊ ಆಗ ನನಗೆ ಅನಿಸಿದಂದ್ರೆ, ನಾನು ಅದನ್ನು ಅಷ್ಟು ನೆಗ್ಲೆಕ್ಟ್ ಮಾಡಿ ನಾನು ಏನು ಬೇಡ ಅಂತೇಳಿ ಸ್ವಲ್ಪ ಕಲ್ತಿದ್ದೆ. ಸೊ ಅದು ನನಗೆ ಇಷ್ಟು ಹೆಲ್ಪ್ ಆಯ್ತು, ಇಲ್ಲಿವರೆಗೆ ಹೋಗ್ಲಿಕ್ಕೆ ಹೆಲ್ಪ್ ಆಯ್ತು. ಸೊ ಯಾಕೆ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ. ಸೊ ನಾವು ಎಷ್ಟು ಸ್ವಲ್ಪ ಕಲ್ತ್ರೂ ಕೂಡ ಅದು ವೇಸ್ಟ್ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನು ನನಗೆ ಅದು ಆ ಎಕ್ಸ್ಪೀರಿಯನ್ಸ್ ನಂಗೆ ಅದು ಕಲಿಸಿತು. ಸೊ ಅದರ ಮೇಲೆ ನಾನು ಡಿಗ್ರಿ ಆದ ತಕ್ಷಣ ನಾನು ಫ್ಲೂಟ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಮತ್ತೆ ಫ್ಲೂಟ್ ಸ್ಟಾರ್ಟ್ ಮಾಡಿದೆ. ಓಕೆ, ನಿಮಗೆ ಅದು ಈಗ ನೀವು ಫ್ಲೂಟ್ ಹಿಡ್ಕೊಳ್ಳುವಾಗ ಒಂದು ಫೀಲ್ ಬರ್ತದೆ ನೋಡಿ, ಏನೋ ಒಂದು ಸಮಥಿಂಗ್ ಅಂತ ಹೇಳಿದರೆ, ಮನಸ್ಸು ಶುದ್ಧ ಆಗಿದ್ದರೆ ಅಥವಾ ನಮ್ಮ ಉಸಿರಿನ ಮೇಲೆ ಕಂಟ್ರೋಲ್ ಇದ್ದರೆ ಅದರಿಂದ ಚೆನ್ನಾಗಿರುವಂಥ ರಾಗ ಹೊರಗೆ ಬರ್ತದೆ. ಸೊ ಅದು ಸ್ಪೆಷಾಲಿಟಿ ಕೊಳಲಿದ್ದು. ಸೊ ಕೊಳಲ ಜೊತೆ ನಿಮ್ಮನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತೀರಿ ಫಸ್ಟ್ ಆಫ್ ಆಲ್. ಸೊ ಕೊಳಲ ಜೊತೆ ನಿಮ್ಮ ನಂಟು ತುಂಬ ಚೆನ್ನಾಗಿದೆ. ಹಾಗಿರುವಾಗ ನೀವು ಕಾನ್ಸರ್ಟ್ಸ್ಗಳನ್ನು ತುಂಬ ಕೊಡ್ತಾ ಇರ್ತೀರಿ. ನೀವು ಸ್ಕೂಲ್ ಡೇಸಲ್ಲಿ ಹೇಳಿದ್ದನ್ನು ನೋಡಿದರೆ, ವರ್ಷ ಅವರನ್ನು ರನ್ನಿಂಗ್ ರೇಸಲ್ಲಿಕ್ಕಿಂತ ಜಾಸ್ತಿ ಮ್ಯೂಸಿಕ್ ಕಾಂಪಿಟೇಷನ್ಸಲ್ಲಿ ನೋಡ್ಬೋದು. ಸೊ ಸಂಪೂರ್ಣ ಮ್ಯೂಸಿಕ್ಕಿಗೆ ನೀವು ಮುಡಿಪಾಗಿಸ್ಕೊಂಡಿದ್ರಿ ನಿಮ್ಮ ಜೀವನ. ನಿಮ್ಮ ಮನೆಯವರು ಕೂಡ, ನಿಮ್ಮ ಕುಟುಂಬದವರು ಕೂಡ ಅದನ್ನೇ ಮಾಡ್ಕೊಂಡು ಬಂದದ್ದು. ಸೊ ಹಾಗಿರುವಾಗ ನಿಮಗೆ ಕಾನ್ಸರ್ಟ್ಸ್ಗಳನ್ನು
ಕೊಡುವಾಗ ಅಂತ ಹೇಳಿದರೆ ಮ್ಯೂಸಿಕ್ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಬೇರೆ, ಶಾಲೆಯಿಂದ ದುಡಿ ನಾನೊಬ್ಳಿದ್ದೇನೆ ಅಂತ ಹೋಗೋದು ಬೇರೆ, ಅಥವಾ ಕಾಲೇಜ್ ಬಂಕ್ ಮಾಡಬೇಕಾ ಅಥವಾ ಕ್ಲಾಸ್ ಇರಲ್ವೋ ಅದೊಂದು ರೀಸನಿಗೆ ಹೋಗೋದು ಬೇರೆ. ಆದರೆ ನೀವು ಕಾನ್ಸರ್ಟ್ಸ್ ಕೊಡುವಾಗ ತುಂಬ ಆಡಿಯನ್ಸ್ನ ನಡುವೆ ನೀವು ಕಾನ್ಸರ್ಟ್ ಕೊಡುವಾಗ ನಿಮ್ಗೆ ಏನು ಅನಿಸ್ತದೆ? ನಿಮಗೆ ಹೇಗೆ ಫೀಲ್ ಆಗ್ತದೆ? ಪ್ರೌಡ್ ಫೀಲ್ ಆಗ್ತದೆ ಅಥವಾ ಇನ್ನೂ ಏನೋ ಮಾಡಬೇಕು, ಇಂಥ ಆಡಿಯನ್ಸನ್ನು ನಾನು ಇನ್ನೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅನಿಸ್ತದ? ಆಡಿಯನ್ಸ್ ಎದುರಿಗೆ ಪರ್ಫಾರ್ಮ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಅದು ಎಲ್ಲ ಆರ್ಟಿಸ್ಟಿಗೂ ಇಷ್ಟ ಅಂತ ಖಂಡಿತ. ಎಷ್ಟು ಆಡಿಯನ್ಸ್ ಜಾಸ್ತಿ ಇರ್ತಾರೆ ಅದಷ್ಟು ಅವರಿಗೆ ಏನು ಇನ್ಸ್ಪೈರ್ ಮಾಡ್ತದೆ, ಇನ್ನೂ ಚಂದ ಪ್ಲೇ ಮಾಡಬೇಕು ಆ ಥರ. ಸೊ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಅದೇ ನಾನು ಹೇಳಿದಾಗೆ ಸ್ವಲ್ಪ ಸ್ಟೇಜ್ ನರ್ವಸ್ನೆಸ್ ಆಗ್ತಿತ್ತು ನನಗೆ. ಸೊ ಮತ್ತೆ ಅದು ಸ್ಟೇಜಿಗೆ ಹೋಗ್ತಾ ನಿಮ್ಗೆ ಅದು ಹೋಗ್ತಾ ಹೋಗುತ್ತೆ, ನರ್ವಸ್ನೆಸ್ ಹೋಗುತ್ತೆ. ಸೊ ಈಗ ಅದೇ ಆಡಿಯನ್ಸ್ ಎಷ್ಟು ಜನ ಇರ್ತಾರೆ ಮತ್ತು ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಷ್ಟು ನಮಗೆ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಸೊ ಕಲಾವಿದರ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಅದು ಜನರ ಚಪ್ಪಾಳೆ, ರೆಕಗ್ನಿಷನ್, ನಮ್ಗೆ ಅಷ್ಟೇ ಬೇಕಾಗಿರುವಂಥದ್ದು, ಬೇರೆ ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ಹಾಗಿರುವಾಗ ಮ್ಯೂಸಿಕಲ್ ಜರ್ನಿ ನಿಮ್ಮದು ತುಂಬ ಸ್ಮೂತಾಗೆ ಬಂತು. ಬಟ್ ಹಾಗಿರುವಾಗ ನನ್ನದೊಂದು ಪ್ರಶ್ನೆ, ಸಂಗೀತ ಅಂತ ಹೇಳುವಂಥದ್ದು ಮೈಕ್ ಹಿಡಿದವರೆಲ್ಲ ಗಾಯಕರಾಗಲ್ಲ, ಗಾಯಕರಾದವರೆಲ್ಲ ಜನಪ್ರಿಯರಾಗಲ್ಲ. ಜನಪ್ರಿಯತೆ ಬಂದ ನಂತರ ಅವರ ಜೀವನ ಸುಲಭವಾಗಿ ನಡೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಜನಪ್ರಿಯ ಆಗಿರುವಂಥ ಎಷ್ಟೋ ಗಾಯಕರು ಜೀವನದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಪರದಾಡಿರುವಂಥ ಸಿಚುವೇಶನ್ಸ್ ಇದೆ. ಹಾಗಿರುವಾಗ ನೀವು ಸಂಗೀತ ನನಗೆ ಜನಪ್ರಿಯತೆಯ ಜೊತೆಗೆ ನನ್ನ ಜೀವನ ಸಾಗಿಸಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ನಂಬಿಕೆ ಇಟ್ಟು ಸಂಗೀತವನ್ನೇ ವೃತ್ತಿಯನ್ನಾಗಿಸ್ಕೊಳ್ಳುವಂಥ ನಿರ್ಧಾರ ತಗೊಂಡ್ರಿ. ಆ ನಿರ್ಧಾರದ ಮೇಲೆ ಯಾವತ್ತಾದರೂ ನಿಮಗೆ ಸಂಶಯ ಬಂದಿದ್ದ, ಯಾಕಪ್ಪ ಈ ಡಿಸಿಷನ್ ತಗೊಂಡೆ, ಎಲ್ಲರ ಥರ ಆರಾಮಾಗಿರ್ಬೋದಲ್ಲ, ಯಾಕೆ ರಿಸ್ಕ್ ತಗೊಂಡೆ ಅಂತ ಅನಿಸ್ತಾ, ಅಥವಾ ಪರವಾಗಿಲ್ಲ ನಾನು ಕರೆಕ್ಟಾಗಿರೋ ಡಿಸಿಷನ್ ತಗೊಂಡಿದ್ದೇನೆ, ಇದರಲ್ಲೇ ನನ್ನ ಫ್ಯೂಚರ್ ಇದೆ ಅಂತ ಅನಿಸ್ತದ? ಈಗ ನಿಮಗೆ ಹೇಗೆ ಅನ್ನಿಸ್ತದೆ? ತುಂಬ ಕಾನ್ಸರ್ಟ್ಗಳನ್ನು ಕೊಟ್ಟಿದ್ದೀರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಯಾವುದೋ ಒಂದು ಜಾಬಲ್ಲಿ ಇರೋದನ್ನು ನೋಡಿದ್ದೀರಿ, ನಿಮಗೆ ಹೇಗೆ ಅನಿಸ್ತದೆ? ಹೇಗೆ ಡಿಫ್ರೆನ್ಸ್ ಅಂತ ಅನಿಸ್ತದೆ? ಒಂದು ನನಗೆ ಚಿಕ್ಕದಿಂದ ಇದೇ ಡ್ರೀಮ್ ಇರೋದ್ರಿಂದಾಗಿ ನನಗೆ ಇದರಲ್ಲಿ ಹೇಗಿದ್ರು ನನ್ನ ಮೈಂಡ್ ಸೆಟ್ ಹಾಗೆ ಉಂಟು, ಅಂದ್ರೆ ಇದರಿಂದ ನಾನು ಹೊರಗೆ ಹೋಗುದಿಲ್ಲ ಅಂತ ಹೇಳಿ ಹಾಗೆ ನಾನು ಫಿಕ್ಸ್ ಆಗಿದ್ದೇನೆ. ಸೊ ಇನ್ನೊಂದು ಅದೇ ನನಗೆ ಕಾನ್ಸರ್ಟ್ ಸಿಗ್ತಾ ಉಂಟು. ಸೊ ಇನ್ನೊಂದು ನಾನು ಒಂದು ಕಡೆಯಲ್ಲಿ ಹಾರ್ಡ್ ವರ್ಕ್ ಕೂಡ ಉಂಟು, ಇನ್ನೊಂದು ಕಡೆಯಲ್ಲಿ ಪ್ರೋಗ್ರಾಮ್ಸ್ ಕೂಡ ಉಂಟು. ಸೊ ಅದರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ನಿಮಗೆ, ಓಕೆ ನನಗೆ ಆಗ್ತದೆ ಅಂತ ಹೇಳಿ. ಇನ್ನೊಂದು ಕಾನ್ಸರ್ಟ್ಸಿಗೆ ನಿಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವು ಕೆಲವ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ವರ್ಕ್ ಮಾಡೋದು ಬಿಟ್ಟು ಬಿಡ್ತಾರೆ, ಅಂದರೆ ಹಾರ್ಡ್ ವರ್ಕ್ ಮಾಡೋದು ಬಿಟ್ಟು ಬಿಡ್ತಾರೆ. ಓಕೆ ಸಿಗ್ತಾ ಉಂಟಲ್ಲ ಅಂತೇಳಿ ನಾವದು ಫಾರ್ ಗ್ರಾಂಟೆಡ್ ತಗೊಳ್ಬಾರ್ದು. ಸೊ ನಮಗೆ ಎಷ್ಟು ಸಿಗ್ತಾ ಉಂಟು ನಾವು ಅಷ್ಟು ಜಾಸ್ತಿ ಆ್ಯಕ್ಚುಲಿ ಪ್ರಾಕ್ಟೀಸಸ್ ಮಾಡ್ತಾ ಹೋಗಬೇಕು, ಆಗ ನಿಮಗೆ ಕಾನ್ಸರ್ಟ್ಸ್ ಕೂಡ ಹಾಗೆ ಸಿಗ್ತಾ ಹೋಗ್ತದೆ. ಇನ್ನೊಂದು ನಾನು ಆ್ಯಕ್ಚುಲಿ ಜಾಬಿಗೆ ಇಂಟರ್ವ್ಯೂಗೆಲ್ಲ ಹೋಗಿದ್ದೆ, ಜಾಬ್ ಆಗಿತ್ತು ಕೂಡ ಬ್ಯಾಂಗ್ಳೂರಲ್ಲಿ ಇನ್ಫೋಸಿಸಲ್ಲಿ. ಸೊ ಅದನ್ನು ಬಿಟ್ಟು ಬಂದಿದ್ದೇನೆ ನಾನು. ಅಂದರೆ ಅಲ್ಲಿದೆಲ್ಲ ಹೇಗೆ ಅಂತಂದರೆ ನೈಟ್ ಶಿಫ್ಟ್ ಅದು ಇದು ಅಂಥೇಳಿ ಎಲ್ಲ ಆಗ್ತಿರ್ತದೆ. ಸೊ ನನಗೆ ಅದು ಆ ಜಗತ್ತು ನನಗೆ ಅಷ್ಟು ಇಂಟ್ರೆಸ್ಟೇ ಅಲ್ಲ. ಸುಮ್ಮನೆ ನಾನು ಓಕೆ ನೋಡುವ ಅಂತೇಳಿ ಹೇಳಿ ಇಂಟರ್ವ್ಯೂಗೆ ಹೋಗಿದ್ದು, ಆಗ್ತದಾ ಇಲ್ವಾ ಅಂತೇಳಿ ಸೆಲೆಕ್ಟ್ ಆಗಿತ್ತು. ಮತ್ತೆ ಅವ್ರಿಗೆ ನಾನು ಇಲ್ಲ ನಾನು ಬರೋದಿಲ್ಲ ಅಂತೆಲ್ಲ ಹೇಳಿ ಮತ್ತೆ ಇದಕ್ಕೆ ಬಂದಿದ್ದೇನೆ. ಓಕೆ. ಸೊ ನಿಮ್ಮ ಹತ್ರ ಮಾತಾಡ್ತಿದ್ದಂತೆ ಇನ್ನಷ್ಟು ವಿಷಯಗಳು ನನಗೆ ಸಿಗ್ತಾ ಇದೆ. ಸೊ ವರ್ಷ ಅವರು ಏನೆಲ್ಲ ತರಲೆ ಕೂಡ ಮಾಡಿದ ಅಥವಾ ಜೀವನದಲ್ಲಿ ಹೇಗೆ ಸೀರಿಯಸ್ ಆಗಿ ತಗೊಂಡಿದ್ರು ಮ್ಯೂಸಿಕನ್ನು ಎಲ್ಲವನ್ನ ತಿಳ್ಕೊಳ್ಳೋಣ. ನಿಮ್ಮ ಜೊತೆ ಇನ್ನೂ ಮಾತಾಡಲಿಕ್ಕಿದೆ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಬರೋಣ. ಇವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆಧಾರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್,
ಉಡುಪಿ. ವಿರಾಮದ ನಂತರ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ನಾನಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೇನೆ. ನಿಮ್ಮ ಮಾತಾಡುವಾಗ ನಿಮ್ಮ ಕಂಠದಲ್ಲಿ ಬರುವಂತಹ ಮಾತುಗಳೇ ಅಷ್ಟು ಸುಮಧುರವಾಗಿದೆ. ಹಾಗಾಗಿ ನಿಮ್ಮ ಹಾಡು ಇನ್ನಿಷ್ಟು ಚೆನ್ನಾಗಿರ್ಬೋದು ಅನ್ನೋ ಕುತೂಹಲದಿಂದ ನಾನಂತೂ ಕಾಯ್ತಾ ಇದ್ದೇನೆ, ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಮೊದಲು ನಮಗೋಸ್ಕರ ಯಾವ ಸಾಂಗ್ ಹಾಡ್ತೀರಿ? ಒಂದು ಭಕ್ತಿಗೀತೆ ಹಾಡ್ತೇನೆ, ಗಣೇಶ ದೇವರದು. ಸರಿ. ಜಗವನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ, ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನನ್ನ ನಮಸ್ಕಾರ, ಹೇ ಪ್ರಭು ನಿನಗಿದು ನನ್ನ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯ ಬಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯ ಬಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ. ಜಯ ಜಯ ಎನ್ನೋಣ, ಗಣಪಗೆ ಪೂಜೆಯ ಮಾಡೋಣ. ಜಯ ಜಯ ಎನ್ನೋಣ, ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಬೇನಗ, ಶರಣು ಶರಣು
ಸ್ವರೂಪ. ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನನ್ನ ನಮಸ್ಕಾರ. ಹೇ ಪ್ರಭು ನಿನಗಿದು ನನ್ನ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರವಂತನೇ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ನಾನಂತೂ ಭಕ್ತಿಗಡಲಲ್ಲಿ ತೇಲಿಸಿಬಿಟ್ಟಿದ್ದೀರಿ ನೀವು. ನಾನಂತೂ ಮಾತೇ ಬರ್ತಾ ಇಲ್ಲ. ನಾನು ಕಣ್ಣು ಮುಚ್ಕೊಂಡು ನಿಮ್ಮ ಸಾಂಗನ್ನು ಇನ್ನೂ ಕೇಳ್ತಾ ಬೇಕು ಅಂತ ಅನಿಸ್ತದೆ. ಬಹುಶಃ ಒಂದು ದೇವಸ್ಥಾನಕ್ಕೆ ನಾವು ಹೋಗುವಾಗ ದೇವಸ್ಥಾನ ಹತ್ರ ಬರೋಕ್ಕಿಂತ ಮುಂಚೆನೇ ಅಲ್ಲಿ ದೇವಸ್ಥಾನದಲ್ಲಿ ಭಕ್ತಿಗೀತೆ ಕೇಳುವಾಗ ಒಂದು ಫೀಲ್ ಸಿಗ್ತದಲ್ಲ, ಆಹಾ ನಾನು ದೇವರ ದರ್ಶನಕ್ಕೆ ಹತ್ರ ಬರ್ತಾ ಇದ್ದೇನೆ ಅಂತ ಒಂದು ಫೀಲ್ ಸಿಗ್ತದಲ್ಲ, ಆ ಫೀಲ್ ಕೊಟ್ಟರೆ ಇಡೀ ಸೆಟ್ಟಲ್ಲಿ ಒಂದು ಡಿವೈನಿಟಿ ಅಂತ ಏನು ಹೇಳ್ತೇವೆ ಅದು ಫೀಲ್ ಆಯಿತು. ಅದ್ಭುತವಾಗಿ ಸಾಂಗ್ ಹೇಳಿದ್ರಿ. ಸೊ ಭಕ್ತಿಗೀತೆ ಅಂತ ಹೇಳಿದರೆ ನೀವು ಭಕ್ತಿ ಕಡಲಲ್ಲಿ ನಮ್ಮನ್ನು ತೇಲಿಸಿ ಬಿಟ್ರಿ, ಅದಂತೂ ಖಂಡಿತ. ಹಾಗಾಗಿ ಇನ್ನಂತೂ ನಿಮ್ಮನ್ನು ಬಿಟ್ಕೊಡುವ ಮಾತೇ ಇಲ್ಲ. ನಿಮ್ಮ ಕಂಠದಿಂದ ಇನ್ನಷ್ಟು ಸಾಂಗ್ಸ್ ಕೇಳುವಂತಹ ಕ್ಯೂರಿಯಾಸಿಟಿ ನನಗಿದೆ. ಹಾಗಾಗಿ ಇನ್ನು ಯಾವ ಸಾಂಗನ್ನು ಹಾಡಿ ನೀವು ಪ್ರೇಕ್ಷಕರ ನಮ್ಮನ್ನು ಗೆಲ್ಲಬೇಕು ಅಂತ ರೆಡಿ ಇದ್ದೀರಿ? ನಾನು ಮುಗುಳು ನಗೆ ಚಿತ್ರದ ನಿನ್ನ ಸ್ನೇಹದಿಂದ ಸಾಂಗ್. ತುಂಬ ಒಳ್ಳೆಯ ಸಾಂಗ್. ನಿಮ್ಮ ಕಂಠದಲ್ಲಿ ಅಂತೂ ಕೇಳಲಿಕ್ಕೆ ನಾನಂತೂ ಕುತೂಹಲದಿಂದಿದ್ದೇನೆ. ಹಾಡಿ. ಶೋರ್. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ತುಂಬು ಹೃದಯದಿಂದ ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ. ಪ್ರತಿಬಿಂಬವೂ ಪ್ರೇಮದ ಹೂವು ಮುಡಿಯುತ್ತಿದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ತುಂಬು ಹೃದಯದಿಂದ ಸನಿಹದಲ್ಲಿ ತುಂಟದ ನೀಯಲ್ಲಿ ಹುಸಿ ಕೋಪವ ಕಲಿಸು. ತುಸು ನಾಚಿಕೆ ಬಿಡಿಸು. ಕುಂತ ಜಾಗದಲ್ಲಿ ಕುಂಟು ನೆಪ ಹೇಳಿ ಕಿರುಬೆರಳ ನೀವರಿಸು. ಮುಂದಿನಿತು ಆವರಿಸು. ಸರಳವಾದ ಸರಸವನ್ನು ಅಧರ ಬಯಸುತ್ತಿದೆ. ನಿನ್ನಿಂದಲೇ ರಸಿಕತೆ ಉದಯವಾಗುತ್ತಿದೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ಒಂದೇ ಕಣ್ಣಿನಿಂದ ನಿಂಗೆ ಧನ್ಯವಾದ. सखिए रियाली पिया बिना, सखिए रियाली पिया बिना. सखी कलन परत मोहे घरे फल छिन दीन. ये रियाली पिया बिना ಸುವಾಸಿಗಳನ್ನು ಹೇಗೆ ಹೇಳಲಿನ. ಅಂದಗಾರ ನಿನ್ನ ನೋಡಿ ನಿಧಾನ
ಧನ್ಯವಾದ. ಮ್ಯಾಮ್ ಅದ್ಭುತವಾಗಿ ಹಾಡಿದ್ರಿ. ಕರುನಾಡಿಗೆ ನೀವೊಂದು ಭರವಸೆಯ ಗಾಯಕಿ ಅಂತ ಹೇಳಿದ್ರೆ ಯಾವುದೇ ತಪ್ಪಿಲ್ಲ. ಅದ್ಭುತವಾಗಿ ಹಾಡಿದ್ರಿ. ತುಂಬಾ thanks. ನೀವು ಬಸ್ರೂರಿಗೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಹೆಮ್ಮೆಯಾಗಿ ಬೆಳಬೇಕು ಅನ್ನೋದು ನಮ್ಮ ಆಸೆ ಕೂಡ. Thank you. ಸೊ ಈ ಸಾಂಗ್ ಕೇಳಿ ಅಂದು ನಾವಂತೂ ಮುಗುಳುನಗೆ ಫಿಲ್ಮ್ ನಮ್ಮ ತಲೆಯಲ್ಲಿ ಬಂತು. ಅದೆಲ್ಲ ಸಾಂಗ್ಸ್ ಇದ್ದು ಸೀನ್ಸ್ ಎಲ್ಲ ಫೀಲ್ ಆಯಿತು. ಸೊ ನಾನಂತೂ ಇಲ್ಲಿ ತುಂಬ ಎಂಜಾಯ್ ಮಾಡಿದೆ, ವೀಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡಿರ್ತಾರೆ. ಸೊ ಗಾಯಕಿಯಾಗಿ ನಿಮ್ಮ ಪರಿಚಯ ನಮಗೆ ತುಂಬ ಚೆನ್ನಾಗಾಯಿತು, ವೀಕ್ಷಕರಿಗೂ ಕೂಡ ಆಯಿತು. ಸೊ ಕೊಳಲು ವಾದಕಿಯಾಗಿ ನಿಮ್ಮ ಪರಿಚಯ ನಮಗೀಗ ಆಗಬೇಕು. ನಾನಂತೂ ತುಂಬ ಕುತೂಹಲದಿಂದಿದ್ದೇನೆ ಯಾವ ಹಾಡಿಗೆ ನೀವು ಕೊಳಲು ನುಡಿಸ್ತೀರಿ ಅಂತ. ಯಾವ ಹಾಡಿಗೆ ಕೊಳಲು ನುಡಿಸ್ತೀರಿ? ನಾನು ಸೀತಾ ಚಿತ್ರದ ಬರದೆ ನೀನು ನಿನ್ನ ಹೆಸರ ಸಾಂಗ್ಗೆ. ಬ್ಯೂಟಿಫುಲ್ ಸಾಂಗ್. ಸೊ ನಾನಂತೂ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೇನೆ. ಸೊ ಶೋರ್. ನೀವು ಕೃಷ್ಣನ ಭಕ್ತೆ ಅಂತ ನಿರೂಪಿಸಿ ಬಿಟ್ರಿ, ಅಷ್ಟು ಚೆನ್ನಾಗಿ ಕೊಳಲು ನುಡಿಸಿದ್ರಿ. ಸೊ ಕೃಷ್ಣನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರಲಿ. ಹೀಗೆ ನೀವು ಕೊಳಲಲ್ಲಿ ಅನೇಕ ನಾದಗಳನ್ನು ನುಡಿಸಿ ನಾವು ಅದನ್ನು ಕೇಳೋ ಹಾಗೆ ಯಾವಾಗಲೂ ಕೃಷ್ಣ ನಿಮ್ಗೆ ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತೇನೆ. ಇವತ್ತು ದೃಶ್ಯ ಮಾಧ್ಯಮದ ಮೂಲಕವಾಗಿ ನಮ್ಮೂರಿನ ಹೆಮ್ಮೆಯ ಸಂಗೀತದ ಕೂಡಿ ವರ್ಷ ಆಚಾರ್ಯರವರ ಸಂಗೀತದ ಪಯಣದ ಮೆಲುಕುಗಳನ್ನು ಹಾಕುವಂತಹ ಈ ಒಂದು ಸುಸಂದರ್ಭ. ನಾ ಕಂಡ ವರ್ಷ ಬಹಳಷ್ಟು, ಅಂದರೆ ಸರಿಸುಮಾರು ಅವರು 5ನೇ ತರಗತಿಯಿಂದ ಓದ್ತಾ ಇರುವಾಗ ನಾನು ಅವರನ್ನು ಬಲ್ಲೆ. ಅವರ ತಂದೆಯವರು ಹಾಕಿಕೊಟ್ಟಂತಹ ಒಳ್ಳೆಯ ಸಂಗೀತದ ಒಂದು ಒಳ್ಳೆಯ ಸಂಸ್ಕಾರ, ಅಂದರೆ ಹಿರಿಯ ವಿದ್ವಾಂಸರು ಕೀಬೋರ್ಡ್ ವಾದಕರಾದಂತಹ ಭಾಸ್ಕರಣ್ಣನವರು ಒಂದು ಹೊಸ ಮುನ್ನುಡಿಯನ್ನು ಬರೀತಾರೆ. ತನ್ನ ಮಗಳು ಈ ಸಂಗೀತದ ಲೋಕದಲ್ಲಿ ಒಂದು ಅದ್ಭುತ ಪ್ರತಿಭೆಗೆ ಬೆಳಿಬೇಕು ಎಂಬುದಾಗಿ ಆ ಭಾರತೀಯ ಪರಂಪರೆಗೆ, ಆ ಭಾರತೀಯ ಸಂಸ್ಕಾರದಂತೆ ಸಂಗೀತ ಶಾಸ್ತ್ರದ
ಆಳವಾದ ಅಧ್ಯಯನ ಮಾಡಲು ಅನುವನ್ನು ಮಾಡಿಕೊಡ್ತಾರೆ. ಯಥಾಪ್ರಕಾರವಾಗಿ ವರ್ಷ ಅದ್ಭುತ ಯಶಸ್ಸನ್ನು ಕೂಡ ಕಾಣ್ತಾರೆ. ಬಹುಶಃ ಗಾಯನ ಮತ್ತು ವಾದನ, ಕೊಳಲು ವಾದನ ಇವೆರಡರಲ್ಲೂ ಕೂಡ ಪ್ರಬುದ್ಧತೆಯನ್ನು ಮತ್ತು ಪ್ರೌಢವಾಗಿ ನುಡಿಸುವಂತಹ ಬೆರಳೆಣಿಕೆಯ ಗಾಯಕಿಯರಲ್ಲಿ ನಮ್ಮ ವರ್ಷ ಕೂಡ ಒಬ್ಬರು. ಬಹುಶಃ ನಾ ಕಂಡಂತೆ ನಮ್ಮ ಕರ್ನಾಟಕದಲ್ಲಿ ವಾರಿಜಾಶ್ರೀ ಭಟ್ ಅವರನ್ನು ಬಿಟ್ಟರೆ ನೆಕ್ಸ್ಟು ಇರೋದು ನಮ್ಮ ವರ್ಷ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ. ಮತ್ತು ವರ್ಷ ಒಳ್ಳೆಯ ಸದ್ಗುಣ ಪರಿಪೂರ್ಣಳಾದಂತಹ ಒಬ್ಬ ಸಹೃದಯಿ. ಯಾವುದೇ ಒಂದು ರಾಗವಿರಲಿ, ಆ ರಾಗದಲ್ಲಿ ಆಳವಾದ ಅಧ್ಯಯನವನ್ನು ಮಾಡುತ್ತಾ ಅದನ್ನು ತನ್ನ ಕೊರಳಿನಲ್ಲಿ ಆವಿರ್ಭವಿಸಿಕೊಂಡು ಇವತ್ತು ಹೊರ ಪ್ರಪಂಚಕ್ಕೆ ಆ ಸಂಗೀತದ ಸವಿಯನ್ನು ಉಣಬಡಿಸ್ತಾರೆ. ಹಾಗಾಗಿ ಇವತ್ತು ವರ್ಷ ಅವರ ಸಂಗೀತ ಕಾರ್ಯಕ್ರಮಗಳು ಅಂತಂದರೆ ಸಾವಿರಾರು ಜನ ಕಾಯ್ತಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ. ಹಾಗಾಗಿ ಇಂತಹ ಹೆಮ್ಮೆಯ ನಮ್ಮೂರಿನ ಸಂಗೀತದ ಕುಡಿಯನ್ನು ಆಧರಿಸಿಕೊಂಡು ಅವರ ಅನುಭವಿಸಿದಂತಹ ಅವರ ಅಧ್ಯಯನ ಮತ್ತು ಅಧ್ಯಾಪನ ಇದೆಲ್ಲವನ್ನು ಮುಂದಿಟ್ಟುಕೊಂಡು ಇವತ್ತು ನಮ್ಮ ಸನ್ಮಿತ್ರರು, ನಮ್ಮ ಸ್ಪಂದನ ವಾಹಿನಿಯ ಎಲ್ಲ ಸಹೃದಯರು ಸೇರಿಕೊಂಡು ಈ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಮಾತ್ರವಲ್ಲದೆ ಈ ಒಂದು ಅದ್ಭುತ ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಇದ್ದಾರೆ. ಹಾಗಾಗಿ ಮೊಟ್ಟ ಮೊದಲಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ವರ್ಷ ಇದೇ ರೀತಿಯಾಗಿ ನಿಮ್ಮ ಸಂಗೀತ ಪಯಣ ಹೆಮ್ಮರವಾಗಿ ಬೆಳೀಬೇಕು, ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು, ಸಂಗೀತದ ಲೋಕದಲ್ಲಿ ಒಬ್ಬ ಅಗಾಧವಾದಂತಹ ಒಂದು ದೈತ್ಯವಾಗಿ ಬೆಳಿಬೇಕು ಎಂಬುದಾಗಿ ನನ್ನ ಬೆಸ್ಟ್ ವಿಶಸ್ ಹೇಳ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್ ವರ್ಷ. ಒಂದು ಸರ್ತಿ ನೀವು ಕೊಳಲು ನುಡಿಸಿದ ನಂತರ ನಾವು ಬಿಡೋ ಮಾತೇ ಇಲ್ಲ. ಇನ್ನೊಂದು ಸರ್ತಿ ನಿಮ್ಮ ಕೊಳಲು ನಾದ ಕೇಳಬೇಕು ಅಂತ ಅನಿಸ್ತಾ ಇದೆ. ಇನ್ನೊಂದು ಪ್ರೇಕ್ಷಕರಿಗೋಸ್ಕರ ಹಾಗೆ ನನಗೋಸ್ಕರ ಒಂದು ಯಾವ ಸಾಂಗ್ ಹಾಡ್ತೀರಿ ಮ್ಯಾಮ್? ಇಂತಿ ನಿನ್ನ ಪ್ರೀತಿಯ ಚಿತ್ರದ ಮಧುವನ ಕರೆದರೆ ಸಾಂಗ್ ನಡೆಸಿ. ವಾವ್, ಮಧುವನ ಕರೆದರೆಗೆ ನೀವು ಕೊಳಲನ್ನು ಜೋಡಿಸ್ತಾ ಇದ್ದೀರಾ. ಸೊ ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಿದ್ದೆ. ನನಗೆ ಪ್ರತಿ ಸರ್ತಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದ ನಂತರ ಕುತೂಹಲ ಅಂತ ವರ್ಡ್ ರಿಪೀಟ್ ಆಗ್ತಾ ಇದೆ. ಅಷ್ಟು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸೊ ನಾನಂತೂ ಕಾಯ್ತಾ ಇದ್ದೇನೆ. ಇದು ನಿಮ್ಮ ವೇದಿಕೆ.
ನಿಮ್ಮ ಕೊಳಲಿನ ನಾದಕ್ಕೆ ನಾವಂತೂ ಶರಣಾಗಿದ್ದೇವೆ. ಕೊಳಲಿನ ನಾದಕ್ಕೆ ತಲೆದೂಗದವರು ಯಾರಿದ್ದಾರೆ ಹೇಳಿ, ಅಂತಹ ಒಂದು ನಾದವನ್ನು ನಮಗೆ ಕೇಳಿಸಿದ್ರಿ, ಧನ್ಯವಾದಗಳು. ನಿಮ್ಮ ಸಂಗೀತದ ಜರ್ನಿಯಲ್ಲಿ ತುಂಬ ಮಂದಿ ಪ್ರೇರಣೆ ಕೊಟ್ಟಿರುವವರು ಇದ್ದಾರೆ. ಸೊ ಪ್ರತಿಯೊಬ್ಬರಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಕೂಡ ತುಂಬ ಮಂದಿ ಇದ್ದಾರೆ. ಹಾಗಿರುವಾಗ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಒಬ್ಬರು ಉತ್ಸುಕರಾಗಿ ನಮ್ಮ ಜೊತೆ ಕರೆಯಲ್ಲಿದ್ದಾರೆ. ಯಾರಂತ ಗೆಸ್ ಮಾಡ್ಬೋದಾ? ನಿಮ್ಮ ಗುರುಗಳು, ನಿಮಗೆ ಆತ್ಮೀಯರು, ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ನಿಮ್ಮ ಸಾಧನೆಗೆ ಬೆಂಬಲ ಕೊಟ್ಟಿರುವಂಥವರು. ಗೆಸ್ ಮಾಡ್ತೀರಾ? ನೋ ಐಡಿಯಾ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಯಾರಂತ ಗೊತ್ತಾಯ್ತಮ್ಮ? ಯಶವಂತ್ ಸರ್. ಎಸ್ ಸರ್, ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ನನ್ನ ಸಂಗೀತದ ಜರ್ನಿಯಲ್ಲಿ ನಾನು ಅವರಿಂದ ನೇರವಾಗಿ ಕಲ್ತಿಲ್ಲದಿದ್ದರೂ ನಾನು ಇಂಡೈರೆಕ್ಟಾಗಿ ತುಂಬ ಕಲ್ತಿದ್ದೇನೆ ಅವರ ಕಡೆಯಿಂದ ಮ್ಯೂಸಿಕ್ ಬಗ್ಗೆ ಅಂತ. ಸೊ ನಿಮ್ಮ ಶಿಷ್ಯೆ ಇವತ್ತು ನಮ್ಮ ಜೊತೆ ನಮ್ಮೂರ ಜಾಣೆ, ನೀವು ಜಾಣೆ ಅಂತ ಗುರುತಿಸಿದಂತಹ ವರ್ಷ ಅವರು ನಮ್ಮೂರ ಜಾಣೆಯ ಕಾರ್ಯಕ್ರಮದ ಮೊದಲ ಅತಿಥಿಯಾಗಿದ್ದಾರೆ. ಹೇಗೆ ಅನಿಸ್ತಿದೆ ಸರ್? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಮೇಡಮ್. ವರ್ಷ ಹೇಳ್ಬೇಕು ಅಂದ್ರೆ ಬಹುಶಃ ಅಂದ್ರೆ ಸಂಗೀತ ಅಂದ್ರೆ ಅದೊಂದು ಸಂಸ್ಕಾರ. ಅದು ಜೊತೆಗೆ ಏನಪ್ಪಾ ಅಂದ್ರೆ ಶಾಸ್ತ್ರೀಯ ಮಾಹಿತಿ ಗೊತ್ತಿರಬೇಕು. ಹೌದು. ಯಾಕೆಂದ್ರೆ ಈಗ ಸಂಗೀತ ಅಂದ್ರೆ ನಾವು ಸಾಮವೇದ ಎಂಬುದಾಗಿ ನಾವು ಮೂಲವಾಗಿ ನೋಡ್ತೇವೆ. ಆದ್ರೆ ಒಂದು ಗಾಯನ ಹಾಡುವಾಗ ಅದು ಎಷ್ಟು ಚಂದ ಹಾಡ್ತಾರೆ ಅಂದ್ರೆ ಭಾವನಾತ್ಮಕವಾಗಿ ಅದಕ್ಕೊಂದು ಜೀವ ಕೊಟ್ಟು ಹಾಡುವಂತಹ ಕೆಲವೇ ಬೆರಳೆಣಿಕೆ ಗಾಯಕಿಯರಲ್ಲಿ ನಮ್ಮ ವರ್ಷ ಅಂತ ಹೇಳಿ ಬಹಳ ಸಂತೋಷವಾಗ್ತದೆ. ಮತ್ ಇನ್ನೊಂದೇನಂದ್ರೆ ಯಾವುದೇ ಒಂದು ಗಾಯನವನ್ನು ಹಾಡುವಾಗ ಅವರು ಅಂದ್ರೆ ಮೈ ಮರೆತು ಹಾಡುವಂತದ್ದು. ಅಂದ್ರೆ ಪ್ರತಿ ಒಂದು ಸ್ವರದಲ್ಲಿಯೂ ಕೂಡ ಒಂದು ವಿಶೇಷ ಶಕ್ತಿ ಇದೆ. ಆ ಶಕ್ತಿಯನ್ನು ಆವಿರ್ಭವಿಸ್ಕೊಳ್ಳೋದು ಅಂತ ಹೇಳೋದು ನಾವು ಸಂಗೀತದ ಪಾಠದಲ್ಲಿ ಹೇಳೋದಾದ್ರೆ ಅದನ್ನ ಪರಿಪೂರ್ಣ ಹಾಡ್ತಾರೆ ವರ್ಷ. ಮತ್ತೆ ಇನ್ನೊಂದು ವಿಶೇಷ ನಾನು ಏನ್ ಕಂಡದು ಅಂದ್ರೆ ಅವರು ಅದ್ಭುತವಾದಂತ ಕೊಳಲು ವಾದಕಿ. ಮತ್ತೆ ಎಲ್ಲಿಯೂ ಕೂಡ ಪ್ರಚಾರಕ್ಕೆ ಬರ್ಲಿಲ್ಲ ಮೇಡಮ್. ಈಗ ನಾನ್ ಹೇಳೋದಾದ್ರೆ ಹಣಬಲದಿಂದ ಬಂದವರಲ್ಲ ವರ್ಷ, ಜನಬಲದಿಂದ ಬಂದವರು. ಹಾಗಾಗಿ ಇವತ್ತು ಅವರೊಂದು ಕೊಳಲು ನುಡಿಸೋದಿರ್ಬೋದು ಮತ್ತೆ ಹಾಡುಗಾರಿಕೆ ಇರ್ಬೋದು, ಇವೆರಡರನ್ನು ಕೂಡ ತುಲನೆ ಮಾಡ್ತಾ ಹೋದ್ರೆ ಒಂದು ಅದ್ಭುತವಾದಂತಹ ಒಂದು ನಾದ ಅಂದ್ರೆ ಧ್ವನಿ ಅವರ ಹಾಡುಗಾರಿಕೆಯಲ್ಲಿ ಆಗ್ಲಿ ನುಡಿಸುವಿಕೆ ಆಗ್ಲಿ ಮೂಡಿ ಬರುತ್ತೆ. ಹಾಗಾಗಿ ನಾನಿವತ್ತು ವರ್ಷ ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ ಮೇಡಮ್. ಇನ್ನೊಂದೇನಂದ್ರೆ ಇಂತಹ ಒಳ್ಳೆ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದು ನಮ್ಮ ಸ್ಪಂದನ ವಾಹಿನಿಯರು. ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ತುಂಬಾ ಕೃತಜ್ಞತೆ ಸಲ್ಲಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಹೇಳಲೇಬೇಕು, ಎದೆ ತುಂಬಿ ಹಾಡುವೇನು ಶೋನ ವಿನ್ನರ್ ನೀವು. ಅನೇಕ ಶೋಸ್ಗಳನ್ನು ಗೆದ್ಕೊಂಡು ಬಂದಿದ್ದೀರಿ. ಹಾಗೆ ಅನೇಕ ಶಿಷ್ಯಂದಿರನ್ನ ನೀವು ನಮ್ಮ ನಾಡಿಗೋಸ್ಕರ, ಸಂಗೀತ ಲೋಕಕ್ಕೋಸ್ಕರ ಕೊಟ್ಟಿದ್ದೀರಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದು ನಮಗೆ ತುಂಬ ಸಂತೋಷ ಕೊಟ್ಟಿದೆ ಸರ್. ನಿಮ್ಮ ದೇಣಿಗೆ ಏನಿರ್ತದೆ ಸಂಗೀತ ಲೋಕದಲ್ಲಿ ಅದನ್ನು ಮಾತಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಿಷ್ಯೆ ಇಲ್ಲೇ ಇದ್ದಾರೆ, ನೀವು ಅವ್ರ ಜೊತೆ ಒಂದೆರಡು ಮಾತುಗಳನ್ನು ಆಡಬೇಕು ಸರ್. ನಮಸ್ತೆ ಸರ್. ಹಲೋ ಸರ್. ಬಹಳ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಯಶವಂತ್ ಸರ್ ಅವ್ರ ಜೊತೆ ಮಾತಾಡಿದ್ರಿ. ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಗಾಯಕರು ನಿಮ್ಮ ಜೊತೆ ನಿಮ್ಮ ಬಗ್ಗೆ ಅಷ್ಟು ಒಳ್ಳೆ ಮಾತಾಡಿದ್ರು. ಅವರು ಹೇಳಿದ್ರು ಭಾವನಾತ್ಮಕವಾಗಿ ಹಾಡ್ತಾರೆ ಅಂತ. ಅವರ ಮಾತುಗಳನ್ನು ಕೇಳಿ ನಿಮ್ಮ ಕಣ್ಣಂಚಲ್ಲಿ ನೀರು ನೋಡಿ ನಮ್ಗೆ ಅನ್ನಿಸ್ತು ಬಹುಶಃ ಅದೊಂದು ಬಾಂಧವ್ಯ ಏನಿದೆ ಗುರು ಶಿಷ್ಯರದ್ದು, ಹಾಗೆಯೇ ಪ್ರತಿ ಜನ್ಮಕ್ಕೂ ಅದು ಹಾಗೇ ಇರ್ತದೆ ಗುರು ಶಿಷ್ಯರ ಬಾಂಧವ್ಯ ಅಂತ ಹೇಳಿದ್ರೆ. ಹೇಗೆ ಅನ್ನಿಸ್ತು ನಿಮಗೆ ಸರ್ ಜೊತೆ ಮಾತಾಡಿ? ತುಂಬ ಖುಷಿ ಆಯಿತು. ಬಿಕಾಸ್ ಅವರು ನನಗೆ ಅವರು ಸಪೋರ್ಟ್ ಮಾಡಿದಷ್ಟು ಯಾರೂ ಮಾಡಲಿಲ್ವೇನೋ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ನಾನು ಸಿಂಗಿಂಗ್ ಆಗಲಿ ಕೂಡ ನನ್ನ ಫಸ್ಟ್ ಪ್ರೋಗ್ರಾಮ್ ನನಗೆ ಅವರೇ ಕೊಡಿಸಿದ್ದು. ಈವನ್ ಫ್ಲೂಟ್ ಕೂಡ ಫಸ್ಟ್ ಪ್ರೋಗ್ರಾಮ್ ಅವರೇ ಕೊಡಿಸಿದ್ದು. ಸೊ ಅವ್ರು ತುಂಬ ಇಂಪಾರ್ಟೆಂಟ್. ನಾನಂದರೆ ನೀವು ಹೇಳ್ದ ಹಾಗೆ ನಾನು ಅವ್ರ ಹತ್ರ ಡೈರೆಕ್ಟ್ ಕಲೀಲಿಲ್ಲದಿದ್ರೂ ತುಂಬ ವಿಚಾರದಲ್ಲಿ ಅವ್ರು ನನಗೆ ಕಲಿಸಿಕೊಟ್ಟಿದ್ದಾರೆ, ಆಮೇಲೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಿ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಲೈಫಲ್ಲಿ ಸಪೋರ್ಟ್ ಮಾಡಿದವರ ಲಿಸ್ಟಲ್ಲಿ ಅವರು ಬರ್ತಾರೆ, ಟಾಪಲ್ಲಿ ಬರ್ತಾರೆ ಹಾಗೆ. ಸೊ ನಾನು ಫ್ಲೂಟ್ ಕಲಿತಿದ್ದೇನಂತ ಗೊತ್ತಾದಾಗಲೇ ಅವರು ನುಡ್ಸು ಬಾಬಾ ಯಾವುದಾದ್ರೂ ಒಂದು ಸಾಂಗ್ ನುಡ್ಸು, ಸಿಂಪಲ್ ಈಸಿ ಇರೋದು ನುಡ್ಸು ಅಂತೇಳಿ. ಆಗ ನಾನು ಸ್ಟೇಜ್ ಶೋ
ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ, ಕಲಿತಿದ್ದೆ ಅಷ್ಟೇ. ಸೊ ಅವರೇ ನನಗೆ ಫುಲ್ ಸಪೋರ್ಟ್ ಮಾಡಿ ಯಾವುದಾದ್ರೂ ನುಡಿಸು ಸಿಂಪಲ್ ಇರೋದು ನುಡಿಸು ಅಂತೇಳಿ. ಸೊ ಹಾಗೆ ಒಂದೊಂದೇ ಸ್ಟೇಜಿಗೆ ಕೊಡ್ತಾ ಕೊಡ್ತಾ ಮತ್ತೆ ಅದೇ ಅಭ್ಯಾಸ ಆಯಿತು. ಸೊ ಸ್ಟಾರ್ಟ್ ಮಾಡಿದೆ ನನಗೆ ಅವರ ಪ್ರೋಗ್ರಾಮಲ್ಲೇ ಸ್ಟಾರ್ಟ್ ಮಾಡಿದ್ದು ನಾನು. ಓಕೆ, ನಿಮಗೋಸ್ಕರ ಇನ್ನೊಂದು ಕರೆ ಕಾಯ್ತಾ ಇದೆ, ಯಾರಂತ ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಬಹುಶಃ ಕರುನಾಡ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಇಡೀ ಭಾರತದಲ್ಲ ಇಡೀ ಜಗತ್ತಿನ ಹೆಮ್ಮೆ ನೀವು. ಸೊ ಅಂಥ ಅದ್ಭುತ ಮ್ಯೂಸಿಕನ್ನು ಕೊಟ್ಟಿದ್ದೀರಿ. KGF ಚಿತ್ರದ ಮೂಲಕ ನಮ್ಮನ್ನೇನಿರ್ತದೆ ಅದನ್ನು ಇಡೀ ಜಗತ್ತಿಗೆ ನಮ್ಮನ್ನೇ ಪರಿಚಯ ಮಾಡಿದಷ್ಟು ಖುಷಿಯಾಗಿದೆ ಸರ್. ರಾಕಿ ಬಾಯ್ ಅಂತ ಹೇಳಿದರೆ ನಿಮ್ಮ ಸಂಗೀತದಿಂದ ಅದು ನಮಗೆ ಇನ್ನೂ ಹತ್ತಿರ ಆದದ್ದು. ಸೊ ನೀವು ರವಿ ಬಸ್ರು ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿರುವಂಥದ್ದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಕುಟುಂಬದ ನೀವು ಕೂಡ ಸಂಗೀತದ ವಾತಾವರಣದಲ್ಲಿ ಬೆಳೆದಿದ್ರು ಕೂಡ ನಿಮ್ಮ ಕುಟುಂಬದ ಒಂದು ಕುಡಿ ಅಂತ ಹೇಳ್ಬೋದು ವರ್ಷಾ ಮ್ಯಾಮ್ ಇವರು. ಇವತ್ತು ನಮ್ಮೂರ ಜಾಣೆ ಅಂತ ಗುರುತಿಸಿಕೊಂಡು ನಮ್ಮ ಶೋ ಅಲ್ಲಿದ್ದಾರೆ ಸರ್. ಹೇಗೆ ಅನ್ನಿಸ್ತದೆ ವರ್ಷಾ ಮ್ಯಾಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೇಗೆ ನೀವು ಅವರಲ್ಲಿ ಪ್ರತಿಭೆ ಇದೆ ಅಂತ ನೀವು ಯಾವಾಗಾದ್ರೂ ಗುರುತಿಸಿದ್ದೀರಾ, ಅಥವಾ ನೀವು ನೋಡಿದ ಹಾಗೆ ವರ್ಷಾ ಮ್ಯಾಮ್ ಹೇಗೆ ಸರ್? ಇಲ್ಲ, ಒಳ್ಳೆ ಧ್ವನಿ ಇರುವಂತ ಹುಡುಗಿ, ನನ್ನ ಮಾವನ ಮಗಳು. ಅಂದ್ರೆ ಈ ಆರ್ಕೆಸ್ಟ್ರಾಗಳೆಲ್ಲ ವಾಯ್ಸ್ ಗಳನ್ನ ಕೇಳ್ತಾ ಇದ್ದೆ, ಬಟ್ ಅವರು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದ ರೀತಿ, ಆಮೇಲೆ ಅದನ್ನ ಕರಗತ ಮಾಡ್ಕೊಂಡಿದ್ದು ಬಹಳ ಖುಷಿ ಆಯ್ತು. ನನ್ನ ಇದ್ರಲ್ಲೂ ಒಂದ್ 2-3 ಸಿನಿಮಾಗಳಲ್ಲಿ ಟ್ರ್ಯಾಕ್ ಹಾಡಿದಾಳೆ. ಒಳ್ಳೆ ಧ್ವನಿ ಖಂಡಿತ. ನೀವು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದಕ್ಕೆ ಒಳ್ಳೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡಿದ್ರೆ. ತಕ್ಕ ಅಭ್ಯರ್ಥಿಯನ್ನ ಸೆಲೆಕ್ಟ್ ಮಾಡಿದಿರಿ ಅಂತ ಹೇಳಿದ ನಂತರ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ನಿಮ್ಮ ಧ್ವನಿಯನ್ನ ಕೇಳಿ ನಮಗೆ ತುಂಬಾ ಖುಷಿ ಆಯಿತು. ನಿಮ್ಮ ಈ ಜರ್ನಿ ಏನಿರ್ತದೆ, ನೀವು ಮ್ಯೂಸಿಕಲ್ಲಿ ನಿಮ್ಮ ಜರ್ನಿ ಏನಿರ್ತದೆ ಅದು ನಮಗೆ ಹೆಮ್ಮೆ ತರುವಂಥ ವಿಷಯ ಸರ್. ಹಾಗೆ ನಿಮ್ಮ ಕುಟುಂಬದ ಈ ಕುಡಿ ಕೂಡ ನಮಗೆ ಹೆಮ್ಮೆ ತರುವಂತಹ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ವರ್ಷಾ ಮ್ಯಾಮ್ ಕಾರ್ಯಕ್ರಮದಲ್ಲಿ ಇದ್ದಾರೆ ಸರ್, ನಿಮ್ಗೆ ಹೇಗೆ ಅನಿಸ್ತದೆ ಅವ್ರ ಜೊತೆ ಒಂದೆರಡು ಮಾತು ಸರ್? ಹಾಯ್ ವರ್ಷ. ಹಾಯ್ ರವಿಯಣ್ಣ. ಗುಡ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಪ್ರಾಕ್ಟೀಸ್, ನಿಮ್ಮ ಪ್ರಯತ್ನಗಳು ಸುದೀರ್ಘವಾಗಿ ನಡೀತಾ ಇರಲಿ. ಖಂಡಿತ. ಕರ್ನಾಟಕಕ್ಕೆ, ನಮ್ಮ ಭಾರತಕ್ಕೆ ಒಳ್ಳೆ ಧ್ವನಿ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ KGF 2ಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ನಾವಂತೂ ಕಾಯ್ತಾ ಇದ್ದೇವೆ. KGF 2ನ ಆಲ್ಬಮ್ ಹೇಗಿರ್ತದೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾವಂತೂ ಕಾಯ್ತಾ ಇದ್ದೇವೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್ ನಿಮ್ಮ ಧ್ವನಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ಹೇಗೆ ಅನ್ನಿಸ್ತಿದೆ? ಬಸ್ರೂರು ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ಈಗ ನೆನಪಾಗೋದು ರವಿ ಬಸ್ರೂರು ಸರ್. ಅದೇ ಹೇಳುವಂಥದ್ದು, ಸಂಗೀತ ಕ್ಷೇತ್ರದಲ್ಲಿದ್ದವರು ಮಾತಾಡಿ ಏನು ಹೇಳ್ತಾರೆ, ಅವರಿಗೆ ಪಾಪ್ಯುಲಾರಿಟಿ ಬರುವುದಿಲ್ಲ, ಅವರ ಕೆಲಸದಿಂದ ಪಾಪ್ಯುಲಾರಿಟಿ ಬರುವಂಥದ್ದು. ಅಂತಹ ದೊಡ್ಡ ಕೊಡುಗೆ KGFನ ಮೂಲಕ ನಮ್ಮ ಮನವನ್ನ ಗೆದ್ದಿದ್ದಾರೆ ರವಿ ಬಸ್ರೂರು ಸರ್. ಅವರು ನಿಮ್ಮ ಕುಟುಂಬದವರು. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಕುಟುಂಬದವರನ್ನ ಆ ರೇಂಜಲ್ಲಿ ನೋಡ್ಲಿಕ್ಕೆ? ಹೇಗೆ ಅನ್ನಿಸ್ತದೆ ಸರ್? ತುಂಬಾ ಖುಷಿ ಆಗ್ತದೆ. ಅದೇ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಕನ್ನಡ ಇಂಡಸ್ಟ್ರಿಯಲ್ಲಿ KGF ಎಷ್ಟು ದೊಡ್ಡ ಫಿಲ್ಮ್ ಅಂತೇಳಿ ಎಲ್ರಿಗೂ ಗೊತ್ತು. ಸೊ ಅಂತ ಫಿಲ್ಮಿಗೆ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಇನ್ನೊಂದು KGF ಮಾತ್ರ ಅಲ್ಲ, ಅದಕ್ಕೂ ಮುಂಚಿನ ತುಂಬಾ ಕನ್ನಡದ ಸಿನಿಮಾಗಳಿಗೆ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಈವನ್ ತಮಿಳ್, ತೆಲುಗು ಅಲ್ಲೆಲ್ಲ ಕೂಡ ಅವರು ಮ್ಯೂಸಿಕ್ ಮಾಡಿದ್ದಾರೆ ಫಿಲ್ಮ್ಗಳಿಗೆ. ಸೊ ಅದೇ ತುಂಬಾ ಹೆಮ್ಮೆ. ಯಾಕೆಂದ್ರೆ ನಮ್ಮ ಊರಿನವರು ಅಂತೇಳಿ ಹೇಳ್ಬೇಕಿದ್ರೆ ಅದು ಎಷ್ಟು, ಅದರಲ್ಲೂ ನಿಮ್ಮ ಕುಟುಂಬದವರು ಒಟ್ಟಿಗೆ ಬೆಳೆದಿರ್ತೀರಿ. ಅವರ ಬೆಳವಣಿಗೆಯನ್ನು ಕೂಡ ನೀವು ನೋಡಿರ್ತೀರಿ. ನಿಮ್ಮ ಬೆಳವಣಿಗೆಯನ್ನು ಅವರು ಸಣ್ಣದಿಂದನೇ ನೋಡಿರ್ತಾರೆ. ಸೊ ಬಹಳ ಹೆಮ್ಮೆ ತರುವಂತ ವಿಷಯ. ಸೊ ಅವರ ವಾಯ್ಸ್ ಕೇಳಿ ನಂಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೂ ಅಷ್ಟೇ ಖುಷಿ ಆಗಿರ್ಬೋದು. ಅಂತ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೋಸ್ಕರ ಕಾಲ್ ಮಾಡಿದ್ರು. ಸೊ ಇನ್ನೊಂದು ಕರೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಇವರು ನಿಮ್ಮ ಫೇವ್ರೆಟ್ ಪರ್ಸನ್. ಸಣ್ಣದಿಂದ ನಿಮ್ಮನ್ನ ನೋಡ್ಕೊಂಡು ಬಂದಿದ್ದಾರೆ. ನಿಮ್ಮ ಪ್ರತಿ ತಪ್ಪುಗಳನ್ನ ತೀತಿದ್ದಾರೆ. ನಿಮ್ಮ ಒಳ್ಳೆ ಕೆಲಸಕ್ಕೆ ಬೆಂತಟ್ಟಿದ್ದಾರೆ. ಅಂತ ಪರ್ಸನ್ ಜೊತೆ ನೀವೀಗ ಮಾತಾಡಬೇಕು. ಯಾರಂತ ನೋಡೋಣ. ಹಲೋ. ಹಾಯ್ ಸರ್. ಮ್ಯಾಮ್, ಯಾರಂತ ಗೊತ್ತಾಯ್ತಾ? ನಿಮ್ಮ ವಾಯ್ಸ್ನ ಪರಿಚಯ ಇಲ್ಲದಿದ್ರೆ ಹೇಗೆ ಹೇಳಿ ನಿಮಗೆ? ಸರ್, ನಿಮ್ಮ ಮಗಳು ಇವತ್ತು ನಮ್ಮ ಶೋ ಅಲ್ಲಿದ್ದಾರೆ.
ನಮ್ಮ ಶೋ ಅಲ್ಲಿ ಇರುವುದಲ್ಲದೆ ನಮ್ಮೂರ ಜಾಣೆ ಅನ್ನೋ ಟೈಟಲ್ ಅನ್ನ ತಗೊಂಡಿದ್ದಾರೆ ಸರ್. ಹೇಗೆ ಅನ್ನಿಸ್ತಾ ಇದೆ ನೀವು ಜಾಣೆ ಅಂತ ಹೇಳಿದ್ದೇನಾದ್ರೂ ನೆನಪಿದ್ಯಾ? ಜಾಣೆ ಚೆನ್ನಾಗಿ ನುಡಿಸ್ತಿದ್ಯಾ ಅಥವಾ ಚೆನ್ನಾಗಿ ಹಾಡ್ತಾ ಇದೆಯಾ ಅಂತ. ಈಗ ನೋಡಿ, ನಮ್ಮೂರ ಜಾಣೆ ಬಸ್ರೂರಿಗೆ ಹೆಸರು ತಂದು ಕೊಟ್ಟಂತಹ ನಿಮ್ಮ ಮಗಳು ಇವತ್ತು ನಮ್ಮ ಶೋ ಅಲ್ಲಿದ್ದಾರೆ. ನೀವು ಕೂಡ ತುಂಬಾ ದೊಡ್ಡ ಹೆಸರು ಮಾಡಿದ್ದೀರಿ ಸರ್. ಗಿಟಾರ್ ನುಡಿಸ್ತಿದ್ರಿ, ಕೀಬೋರ್ಡಲ್ಲಿ ಕೂಡ ತುಂಬಾ ದೊಡ್ಡ ಹೆಸರು ಮಾಡಿದ್ದೀರಿ. ನಿಮ್ಮ ಹೆಸರನ್ನ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿಯನ್ನ ಹೊತ್ತು ಸಂಗೀತ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ನಿಮ್ಮ ಮಗಳು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಹೇಗೆ ಅನಿಸ್ತದೆ ಸರ್? ನಿಮ್ಮ ಮಗಳ ಬಗ್ಗೆ ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತದೆ. ಅವಳು ಸಹ ಹಾಗೆ ನಮ್ಗಿಂತ ಜಾಸ್ತಿ ಕಲಿಬೇಕು, ಇನ್ನೂ ಹೆಸರು ತಗೊಳ್ಬೇಕಂತ ನಮ್ಗೆ ಕೂಡ ಆಸೆ. ವಾವ್, ಅದೊಂದು ಫಿಲ್ಮ್ ಅಲ್ಲಿ ಡೈಲಾಗ್ ಇದೆ ಅಲ್ಲ ಸರ್, ಅಮ್ಮ ಒಂದು ಮಗುವನ್ನ ಕಂಕುಳಲ್ಲಿ ಎತ್ಕೊಂಡು ಬರ್ತಾಳೆ, ಯಾಕಂತ ಹೇಳಿದ್ರೆ ತಾಯಿಗೆ ಕಾಣುವುದೆಲ್ಲ ಮಗುವಿಗೆ ಕಾಣ್ಲಿ ಅಂತ. ಆದ್ರೆ ತಂದೆ ಹೆಗಲ ಮೇಲೆ ಮಗಳನ್ನ ಕೂರಿಸ್ತಾಳೆ, ಯಾಕಂತ ಹೇಳಿದ್ರೆ ನಾನು ಕಾಣೋದನ್ನು ಕೂಡ ಅವಳು ನೋಡ್ಬೇಕು ಅಂತ. ಸೊ ಅಂತ ಮಾತನ್ನು ನೀವು ಹೇಳಿದ್ರಿ. ನಿಮ್ಗಿಂತ ಹೆಚ್ಚು ಇನ್ನು ಕಲೀಲಿ, ಹೆಚ್ಚು ಪ್ರಸಿದ್ಧತೆ ಹೊಂದ್ಲಿ ಅಂತ ನೀವು ಹಾರೈಸ್ತಿದ್ದೀರಿ ಸರ್. ನಿಮ್ಮ ಹಾರೈಕೆನ ಅವರನ್ನ ಇನ್ನೊಂದು ಲೆವೆಲ್ಗೆ ರೀಚ್ ಮಾಡಿಸ್ತದೆ. ಸೊ ನಿಮ್ಮ ಮಗಳು ಇಲ್ಲಿದ್ದಾರೆ, ನಿಮ್ಮ ಮಗಳ ಜೊತೆ ಮಾತಾಡಿ ಸರ್. ಹಲೋ. ಮಾತೇ ಹೊರಡ್ತಾ ಇಲ್ಲ. ಮೇ ಬಿ ಅವರು ಕೂಡ ನರ್ವಸ್ ಆಗಿದ್ದಾರೆ, ಎಂತ ಮಾತಾಡೋದು ಅಪ್ಪನ ಜೊತೆ, ಹೇಗಿದ್ರು ಮನೆಯಲ್ಲಿ ಹೋಗಿ ಮಾತಾಡ್ತೇನೆ ಅಂತ. ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಕೇಳಿ. ನೀವು ಕೂಡ ತುಂಬಾ ದೊಡ್ಡ ಹೆಸರು ಮಾಡಿದ್ದೀರಿ, ನಿಮ್ಮ ಮಗಳು ಕೂಡ ಅಷ್ಟೇ ದೊಡ್ಡ ಹೆಸರು ಮಾಡಲಿ, ಅದಕ್ಕಿಂತ ಇನ್ನೊಂದು ಲೆವೆಲ್ಗೆ ಹೋಗ್ಲಿ, ನಿಮಗೂ ಹೆಸರು ತಂದುಕೊಳ್ಳಿ ಅಂತ ನಾನು ಹಾರೈಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ನಿಮ್ಮ ತಂದೆಯವ್ರ ಜೊತೆ ಕೂಡ ಮಾತಾಡಿದ್ದೀರಿ, ಎಲ್ಲರ ಜೊತೆ ಮಾತಾಡಿ ನೀವಂತೂ ಎಕ್ಸೈಟೆಡ್ ಆಗಿದ್ದೀರಿ ಅಂತ ಅನ್ಕೊಳ್ತೇವೆ. ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ನಡೆದಿರುವಂಥ ವಿಷಯಗಳು. ಸೊ ಹಾಗಾಗಿ ತುಂಬ ಎಕ್ಸೈಟೆಡ್ ಆಗಿದ್ದೀರಿ ಅಂತ ನಿಮ್ಮ ನೋಡಿದರೆ ಗೊತ್ತಾಗ್ತದೆ. ಹೇಗೆ ಅನ್ನಿಸ್ತು ಮ್ಯಾಮ್ ಅಂತ ಹೇಳಿದರೆ, ಕಲಾವಿದರಿಗೆ ಮನೆ ಅಂತ ಹೇಳುವಂಥದ್ದು ಅದೊಂದು ಕಲಾವಿದರು ಪ್ರತಿ ದಿನ ವಾಸ ಆಗುವಂಥ ಒಂದು ಪ್ಲೇಸ್ ಮನೆ. ಆದರೆ ಕಲಾವಿದರಿಗೆ ನಿಜವಾಗ್ಲೂ ಗೌರವ ಅಥವಾ ಮಾನ್ಯತೆ ಸಿಗುವಂಥದ್ದು ಅವರಿಗೊಂದು ವೇದಿಕೆ ಸಿಕ್ಕಾಗ. ಹಾಗೆ ನೀವು ಕೊಳಲು ನುಡಿಸ್ತೀರಿ ಅಥವಾ ಗಾಯನ ಮಾಡ್ತೀರಿ, ಅದೆಲ್ಲವೂ ಸತ್ಯ. ಆದರೂ ನಿಮ್ಮ ಮನದ ಮಾತುಗಳು ಹೊರ ಬರಬೇಕು ಅಂತ ಆದ್ರೆ ಇಂಥ ಇಂಟರ್ವ್ಯೂ ಶೋ ಸಿಗಬೇಕು ನಿಮಗೆ. ಹಾಗಿರುವಾಗ ಈ ಶೋಗೆ ಬಂದು ನಿಮಗೆ ಹೇಗೆ ಅನ್ನಿಸ್ತು ಮ್ಯಾಮ್? ನಮ್ಮೂರ ಜಾಣೆ ಅನ್ನೋ ಟೈಟಲ್ ಕೇಳಿ ಹೇಗೆ ಅನ್ನಿಸ್ತು? ಈ ಶೋಗೆ ಬಂದು ಹೇಗೆ ಅನ್ನಿಸ್ತು? ಮಾತಾಡಿ ಹೇಗೆ ಅನ್ನಿಸ್ತು ಮ್ಯಾಮ್? ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಸರ್ಪ್ರೈಸ್ ಕಾಲ್ಸ್ ಎಲ್ಲ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಸ್ಪಂದನ ಚಾನಲ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಈ ಥರ ಪ್ರೋಗ್ರಾಮಿಂದ ಈ ಲೋಕಲ್ ಕೆಲವರು ಎಷ್ಟೋ ಜನ ರೆಕಾಗ್ನೈಸ್ ಆಗದೇ ಇರೋಂಥ ಟ್ಯಾಲೆಂಟ್ಸ್ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ತುಂಬ ಟ್ಯಾಲೆಂಟೆಡ್ ಜನರಿದ್ದಾರೆ. ಹೌದು. ಸೊ ಅಂಥವ್ರಿಗೆ ಈ ಥರ ಒಂದು ಸ್ಟೇಜ್ ಕೊಟ್ಟಾಗ ಒಂದಷ್ಟು ಜನ ನೋಡ್ತಾರೆ. ಇನ್ನೊಂದು ಅವ್ರು ಹೇಗೆ ಕಷ್ಟಪಟ್ಟಿದ್ದಾರೆ ಅಥವಾ ಅವ್ರದ್ದು ಏನೆಲ್ಲ ಎಕ್ಸ್ಪೀರಿಯನ್ಸ್ ಅದೆಲ್ಲದನ್ನು ಹೇಳ್ಕೊಳ್ಲಿಕ್ಕೆ ಅವ್ರಿಗೊಂದು ಸ್ಟೇಜ್ ಸಿಗುತ್ತೆ. ಸೊ ನಾರ್ಮಲಿ ನಾವು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡುವಾಗ ಇದನ್ನೆಲ್ಲ ಹೇಳ್ತಾ ಕೂತ್ಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ಒಳ್ಳೆ ವೇದಿಕೆ, ಒಳ್ಳೆ ಕಾರ್ಯಕ್ರಮ. ಸೊ ನನ್ನನ್ನು ಇಲ್ಲಿಗೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸ್ಪಂದನ ಚಾನಲ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ಯಾಕಂತ ಹೇಳಿದರೆ ಒಂದು ಸಣ್ಣ ಊರು ಬಸ್ರೂರಿನಿಂದ ನೀವೀಗ ಕರುನಾಡ ಪ್ರತಿಭೆಯಾಗಿ ಬೆಳೆದಿದ್ದೀರಿ. ಇನ್ನು ಭಾರತ ಮಾತೆಯ ಭರತ ಕಂಡ ಭೂಮಿಯ ನೀವು ದೊಡ್ಡ ಪ್ರತಿಭೆಯಾಗಿ ಬೆಳಿಬೇಕು, ಇಡೀ ಜಗತ್ತಲ್ಲಿ ನೀವು ಹೆಸರು ಮಾಡಬೇಕು. ಆಗ ನಾವು ನೋಡಿ ನಮ್ಮ ವೇದಿಕೆಗೆ ಇವರು ಬಂದಿದ್ರು, ವರ್ಷ ಮ್ಯಾಮ್ ಅಲ್ವಾ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅಂತಹ ಅವಕಾಶಗಳು ನಿಮಗೆ ಬರ್ತಾ ಇರಲಿ. ನಿಮ್ಮ ಕುಟುಂಬ ಹಾಗೆ ಇರಲಿ, ಕುಟುಂಬ ಮಾಡಿದಂಥ ಹೆಸರು ಇರ್ಬೋದು ಅಥವಾ ನೀವೀಗ ಮಾಡ್ತಿರುವಂಥ ಹೆಸರು ಇನ್ನಷ್ಟು ದುಪ್ಪಟ್ಟಾಗ್ತಾ ಹೋಗಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ. ನಿಮ್ಮ ಪ್ರತಿಯೊಂದು ಪ್ರಾಜೆಕ್ಟಿಗೂ ಆಲ್ ದಿ ವೆರಿ ಬೆಸ್ಟ್. ಹೀಗೆ ನಗ್ನಾಗ್ತಾ ಇರಿ, ಕೊಳಲು ನುಡಿಸ್ತಾ ಇರಿ, ಹಾಡ್ತಾ ಇರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ವರ್ಷಾ ಆಚಾರ್ಯ ಅವರ ಜೊತೆ ಮಾತುಕತೆ, ಗಾಯನ, ಕೊಳಲು ವಾದನ ಇವೆಲ್ಲವೂ ನಡೆಯಿತು. ಹಾಗಿರುವಾಗ ಇವತ್ತಿನ ಸಂಚಿಕೆಯಂತೂ ಅದ್ಭುತವಾಗಿ ಬಂದಿರ್ತದೆ. ಯಾಕಂತ ಹೇಳಿದರೆ ಅದ್ಭುತವಾದ ವ್ಯಕ್ತಿಗಳ ಜೊತೆ ಕೂಡ ಮಾತಾಡಿದ್ವಿ ನಾವು. ಈ ಕಾರ್ಯಕ್ರಮವನ್ನು ಎಂಡ್ ಮಾಡುವಂಥ ಟೈಮ್ ಬಂತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ ಮನೋರಂಜನೆಗಾಗಿ ನಿರಂತರವಾಗಿ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್,
ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ. ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ.